ಡಿಬೇಟಿಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಕುಂತಾರ್. ಇವತ್ತಿನ ವಿಷಯ ರಾಹುಲ್ ಗಾಂಧಿ ಅವರಿಗೆ ಪಟ್ಟಾಭಿಷೇಕ ಆಗಿರುವಂತದ್ದು. ನೆಹರು ಕುಟುಂಬದಿಂದ ರಾಹುಲ್ ಗಾಂಧಿ ಅವರು 6ನೇ ಅಭ್ಯರ್ಥಿಯಾಗಿ ಅಧ್ಯಕ್ಷ ಆಗಿದೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲೇ ಸಮರ್ಥ ನಾಯಕತ್ವ ಅವರಲ್ಲಿ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಮ್ಮತದಿಂದ ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಧ್ವನಿ ಕಾಂಗ್ರೆಸ್ ವಲಯದಿಂದ ವ್ಯಕ್ತವಾಗ್ತಾ ಇದೆ. ಆದರೆ ಬಿಜೆಪಿ ವಲಯದಲ್ಲಿ ಕೆಲವರು ಇಲ್ಲ, ಈ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ಬಹುತೇಕ ನಾವು ಗೆದ್ದ ಹಾಗೆ ಅಂತ ಹೇಳಿದ್ರು. ಇನ್ನು ಕೆಲವರು ನೆಹರು ಕುಟುಂಬದವರನ್ನ ಬಿಟ್ಟು ಬೇರೆಯವರಿಗೆ ಕಾಂಗ್ರೆಸ್ನಲ್ಲಿ ಅವಕಾಶವೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ರಾಹುಲ್ ಗಾಂಧಿ, ಹಾಗಾದ್ರೆ ರಾಹುಲ್ ಗಾಂಧಿ ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸಿದ್ದು ಬಿಜೆಪಿಗೆ ನಡುಕ ಉಂಟಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ನವರು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನಮ್ಮೊಟ್ಟಿಗೆ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಶ ನಾಯಕ್ರವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲಿ ಈ ಭಾಗದ ಕಾಂಗ್ರೆಸ್ನ ವಕ್ತಾರರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಜನಾರ್ದನ್ ಭಂಡಾರ್ಕರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಶ ಅವರಲ್ಲಿ ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಪಟ್ಟವನ್ನು ವಹಿಸಿಕೊಂಡ್ರು ಅಥವಾ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾದ್ರು, ಇದಕ್ಕೆ ಬಿಜೆಪಿ ಅವರ ತಕರಾರುಗಳು ಯಾಕೆ ಅನ್ನುವುದೇ ಈಗ ಇರುವಂತಹ ಪ್ರಶ್ನೆ. ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಆದದಕ್ಕೆ ಬಿಜೆಪಿಯಲ್ಲಿ ಯಾವುದೇ ರೀತಿಯ ತಕರಾರಿಲ್ಲ. ಅವರು ಆದದ್ದಕ್ಕೆ ನಾವು ಸ್ವಾಗತಿಸ್ತೇವೆ. ಅಲ್ಲ, ರಾಷ್ಟ್ರೀಯ ನಾಯಕರು ವ್ಯಂಗ್ಯವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ ಒಂದು ಅವರ ಗಾಂಧಿ ಕುಟುಂಬದ ಪ್ರಾಪರ್ಟಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಈಗ ಕಾಂಗ್ರೆಸ್ ಎಂಬುದನ್ನು ಗಾಂಧೀಜಿಯವರು ಹುಟ್ಟಿಹಾಕಿದರು. ತಾವೊಂದು ಹೋರಾಟ ಮಾಡಬೇಕು, ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡಿ ಅದರಲ್ಲಿ ನಾವು ಜನ ಎಲ್ಲ ಒಂದಾಗಲಿಕ್ಕೆ ಒಂದು ಸಂಘಟನೆ ಬೇಕು ಎಂಬ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಗಾಂಧೀಜಿಯವರು ಹುಟ್ಟಿಹಾಕಿದ್ದು. ತದನಂತರ ಆ ಕಾಂಗ್ರೆಸ್ ಪಾರ್ಟಿಯನ್ನು ವಿಸರ್ಜನೆ ಮಾಡಬೇಕು ಎಂಬ ಒಂದು ಗಾಂಧೀಜಿಯವರ ಆಶೆ ಇತ್ತು. ಅದನ್ನು ಮುಂದೆ ತಗೊಂಡು ಹೋಗಬಾರ್ದು, ಅದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಇರಬಾರ್ದು ಎಂಬ ಅವರ ಆಶೆ ಇತ್ತು. ಈ ನೆಹರು ಕುಟುಂಬ ಅದನ್ನು ಒಂದು ತನ್ನ ಉಪಯೋಗಕ್ಕೋಸ್ಕರ ತನ್ನ ಜೀವನವನ್ನೇ ಒಂದು ಪಾರ್ಟಿಯನ್ನು ಬಳಸ್ಕೊಂಡ್ರು. ತಮ್ಮ ಮುಂದಿನ ಏನು ನಡೆ ಉಂಟು ಅವರ ಹೇಗೆ ಜೀವನ, ಅವರ ರಾಜಕೀಯವಾಗಿ ಅವರು ಹೇಗೆ ಬೆಳಿಬೇಕು, ಈ ಗಾಂಧೀಜಿಯವರು ಏನು ಕಾಂಗ್ರೆಸ್ ಪಾರ್ಟಿಯನ್ನಾಗಿ ಮಾಡಿದ್ದಾರೆ ಅದನ್ನು ಬಳಸ್ಕೊಂಡ್ರು. ತದನಂತರದಲ್ಲಿ ನೆಹರು ನಂತರ ಅವರದ್ದೇ ಇವರು ಯಾರು ಇಂದಿರಾ ಗಾಂಧಿ, ಅದರ ನಂತರ ರಾಜೀವ್ ಗಾಂಧಿ ನಂತರ ಇವರು ಯಾರು ನಮ್ಮ ಸೋನಿಯಾ ಗಾಂಧಿ ಅವರು ಸಾಧಾರಣ ಒಂದು 20 ವರ್ಷದವರೆಗೆ ಈ ಪಾರ್ಟಿಯಲ್ಲಿ ಅಧಿಕಾರವನ್ನು ಚಲಾಯಿಸಿದರು. ಅಲ್ಲಿವರೆಗೆ ಈ ಪಾರ್ಟಿಯಲ್ಲಿ ಯಾರು ಗಾಂಧಿ ಕುಟುಂಬ ಬಿಟ್ಟು ಈ ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಮರ್ಥ ನಾಯಕರಿಲ್ವಾ? ಎಸ್ ಇದೇ ಪ್ರಶ್ನೆ ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಕೇಳ್ತೇನೆ. ಇವತ್ತು ಮೋತಿಲಾಲ್ ನೆಹರು ಅವರಿಂದ ಹಿಡಿದು ಸೋನಿಯಾ ಗಾಂಧಿ, ಇದೀಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದೇ ಕುಟುಂಬದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಕುಟುಂಬದವರು ಕಾಂಗ್ರೆಸ್ ಪಕ್ಷವನ್ನ, ಗಾಂಧೀಜಿಯವರು ಸ್ಥಾಪಿಸಿದಂತ ಕಾಂಗ್ರೆಸ್ ಪಕ್ಷವನ್ನ ತಮ್ಮ ಸ್ವಂತಿಕೆಗಾಗಿ ಬಳಸಿಕೊಳ್ತಾ ಇದ್ದಾರೆ ಅಂತ ಅವರ ಮಾತು. ತಾವೇನು ಹೇಳ್ತೀರಿ? ಕಾಂಗ್ರೆಸ್ ಪಕ್ಷವನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಯೋವೋ ಹ್ಯೂಮ್ ಎಂಬುವರು ಸ್ಥಾಪಿಸಿದರು. ಅವರು ಬ್ರಿಟಿಷರ ಒಂದು ಕಂಪನಿಯಲ್ಲಿ ಕೆಲಸದಲ್ಲಿದ್ದರು ಭಾರತದಲ್ಲಿ. ಆದರೂ ಕೂಡ ಇಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಇಲ್ಲೇ ಜನರನ್ನು ಸಂಘಟಿಸಬೇಕೆಂಬ ಉದ್ದೇಶದಿಂದ ಅವರು ತಮ್ಮ ಕೆಲಸವನ್ನು ಬಿಟ್ಟು ಅವರು ಇಲ್ಲಿ ಯೋವೋ ಹ್ಯೂಮ್ರವರು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿದರು. ಅನ್ನಿ ಬೆಸೆಂಟ್ ಇರ್ಬೋದು, ಸರೋಜಿನಿ ನಾಯ್ಡು ಇರ್ಬೋದು, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾನು ನೆನಪಿಸ್ತೇನೆ. ಅದ ನಂತರ ಗಾಂಧೀಜಿಯವರು ಆಫ್ರಿಕಾದಿಂದ ತನ್ನ ಬ್ಯಾರಿಸ್ಟರ್ ವೃತ್ತಿಯನ್ನು ಬಿಟ್ಟು ದೇಶದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಭಾರತೀಯ ಜನರಲ್ಲಿ ರಾಷ್ಟ್ರೀಯತೆಯನ್ನು, ಪ್ರಜ್ಞೆಯನ್ನು ಮೂಡಿಸುವ ಪ್ರಯತ್ನಗಳನ್ನು ಮಾಡಿ ದೇಶದಲ್ಲಿ ಸ್ವಾತಂತ್ರ್ಯ ಕಿಚ್ಚನ್ನು ಹಚ್ಚಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಇವರು ಮಾತಾಡುವಾಗ ಹೇಳಿದರು, ಕಾಂಗ್ರೆಸ್ಸಿಗೆ ಕೇವಲ ಗಾಂಧಿ ಫ್ಯಾಮಿಲಿ ಮಾತ್ರ ಅಧ್ಯಕ್ಷರಾಗಿದ್ದಲ್ಲ, ಪಟ್ಟಾಭಿ ಸಿದ್ದರಾಮಯ್ಯರವರು ಇರ್ಬೋದು, ಪುರುಷೋತ್ತಮ್ ದಾಸ್ ಟಂಡನ್ ಇರ್ಬೋದು, ನೀಲಂ ಸಂಜೀವ್ ರೆಡ್ಡಿ ಇರ್ಬೋದು, ಕೆ ಕಾಮರಾಜ್ ಇರ್ಬೋದು, ಎಸ್ ನಿಜಲಿಂಗಪ್ಪ ಇರ್ಬೋದು, ಜಗಜೀವನ್ ರಾಮ್, ಶಂಕರ್ ದಯಾಳ್ ಶರ್ಮ, ದೇವಕಾಂತ್ ಬರುವ, ಅದ ನಂತರ ಪಿ ವಿ ನರಸಿಂಹರಾವ್, ಸೀತಾರಾಮ್ ಕೇಸರಿ ಕೂಡ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ. ಅಲ್ಲ, ಯಾಕೆ ಹಾಗಾದ್ರೆ ಈಗ ಇರುವಂತ ಪ್ರಶ್ನೆ, ಹಾಗಾದ್ರೆ ರಾಹುಲ್ ಆ ಒಂದು ನೆಹರು ಕುಟುಂಬವನ್ನ ಬಿಟ್ಟು ಬೇರೆಯವರಿಗೆ ಆ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿಕ್ಕೆ ಸಾಧ್ಯವಾಗುದಿಲ್ವಾ ಅನ್ನುವಂತ ಪ್ರಶ್ನೆ. ಅದ್ರ ಜೊತೆಲಿ ಕಾಂಗ್ರೆಸ್ ನಲ್ಲಿ ಕೂಡ ಕೆಲವು ಕಡೆಗಳಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬಾರ್ದು ಅನ್ನುವಂತ ಅಪಸ್ವರ ಕೇಳಿ ಬರ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಹರಿದಾಡ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಏಕಾಏಕಿ ಏನು ಪಟ್ಟ ಕೊಡಲಿಲ್ಲ.
ಅಲ್ಲ, ಚುನಾವಣೆಗೆ ಎದುರಿಗೆ ಯಾರು ಇರ್ಲೇವಿಲ್ವಾ ಅಲ್ಲ, ಇದೇ ಬಹಳ ಆಶ್ಚರ್ಯಕರವಾಗಿರುವಂತ ವಿಚಾರ. ಅಲ್ಲ, ರಾಹುಲ್ ಗಾಂಧಿಗೆ ಏಕಾಏಕಿ ಏನು ಪಟ್ಟ ಕೊಡಲಿಲ್ಲಲ್ವಾ? 2007ರಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದುಕೊಂಡು 2013ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿ ಈಗ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಬಂದಿದ್ದಾರೆ ಅವರು. ಆದ್ರೆ ಈ ಚುನಾವಣೆ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಈ ಎಲ್ಲ ಚೌಕಟ್ಟುಗಳು ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಇಲ್ವಾ? ಕಾಂಗ್ರೆಸ್ ಅನ್ನ ಪುನರ್ ಸಂಘಟಿಸಿ ಈ ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಅಗತ್ಯತೆ ಇದೆ. ರಾಹುಲ್ ಗಾಂಧಿ ಯುವಕರ ಅಗತ್ಯತೆ ಇದೆ. ಅದಕ್ಕೋಸ್ಕರ ರಾಹುಲ್ ಗಾಂಧಿಗೆ ಪಕ್ಷ ಕೊಟ್ಟಿದೆ. ಇದು ಒಕ್ಕರಲ್ಲ, ಎಲ್ಲರದ್ದು ಕೂಡ ಆಗ್ರಹ ಅಂತ ಹೇಳಿಕೆ. ಸೊ ಎಲ್ಲರ ಆಗ್ರಹ, ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ನಾವು ನೀಡ್ತಾ ಇದ್ದೇವೆ ಅಂತ ತಾವೇ ಹೇಳ್ತಾ ಇದ್ದೀರಿ. ಆದ್ರೆ ಕಾಂಗ್ರೆಸ್ ನಲ್ಲಿ ಕೆಲವರು ಇಲ್ಲ, ರಾಹುಲ್ ಗಾಂಧಿ ಅವರಿಗೆ ನೀಡುವುದು ನಮ್ಗೆ ಒಮ್ಮತ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಉತ್ತರ ಭಾರತದ ಭಾಗಗಳಲ್ಲಿ ನಾನು ತಮ್ಮ ಚರ್ಚೆಯನ್ನು ಮುಂದುವರಿಸ್ತೇನೆ. ನಾನು ಶ್ರೀಶರ್ ಅವರಲ್ಲಿ ಕೂಡ ಉತ್ತರವನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಲೋಕೇಶ್ ಅಂತ ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ ಸರ್. ಹೇಳಿ ಲೋಕೇಶ್ ಅವರೇ, ಇವತ್ತು ರಾಹುಲ್ ಗಾಂಧಿ ಅವರ ಪಟ್ಟಾಭಿಷೇಕ ಈ ಕುರಿತಾಗಿ ತಾವೇನ್ ಹೇಳ್ತೀರಿ? ನೋಡಿ, ರಾಹುಲ್ ಗಾಂಧಿ ಅವರ ಪಟ್ಟಾಭಿಷೇಕದ ಕುರಿತು ಹೇಳ್ಬೇಕಂದ್ರೆ ಮತ್ತೊಂದು ಕುಟುಂಬ ರಾಜಕಾರಣವನ್ನ ಎತ್ತಿ ತೋರಿಸಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನಲ್ಲಿ ಸಾಬೀತುಪಡಿಸ್ತಾ ಇದ್ದಾರೆ ಅಂತ ಕೇಳಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಬೇರೆ ಯಾವ ನಾಯಕರಿಲ್ಲವೇ ಅಥವಾ ಬೇರೆ ಯಾರು ಕೂಡ ಈ ಒಂದು ಪಟ್ಟವನ್ನ ಏರಿ ನಾಯಕತ್ವವನ್ನ ನಿಭಾಯಿಸುವಂತಹ ಶಕ್ತಿ ಯಾವ ನಾಯಕರು ಇಲ್ಲವೇ ಕಾಂಗ್ರೆಸ್ನವರಿಗೆ? ಇದು ಕುಟುಂಬ ರಾಜಕೀಯವಾಗಿ ಕುಟುಂಬದವರು ಮಾತ್ರವೇ, ಅವರಿಗೆ ಮಾತ್ರ ಸಲ್ಲುತ್ತೆ ಇದು ಅನ್ನೋದು ಅಂತ ಪ್ರಶ್ನೆ ಈಗ ಕಾಡ್ತೀವಿ ನಮ್ಗೆ. ಯಾವ ರೀತಿ ಅಂದ್ರೆ ನೋಡಿ, ಗಾಂಧಿ ಆಯ್ತು, ಅವರ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಆಯ್ತು, ಸೋನಿಯಾ ಗಾಂಧಿ ಆಯ್ತು, ಈಗ ರಾಹುಲ್ ಗಾಂಧಿ. ಇವರ ಪರಿವಾರವೇ ಕಾಂಗ್ರೆಸ್ ಸರ್ಕಾರವನ್ನ ನಡೆದ. ಈಗ ಕಾಂಗ್ರೆಸ್ ಅಂದ್ರೆ ಜನರ ಮನಸ್ಸಲ್ಲಿ ಅಚ್ಚಳಿದ ಬಂದ್ಬಿಟ್ಟಿದೆ 100% ಶಿವರವ್ ಏನಂತ, ಇದು ಗಾಂಧಿ ಪರಿವಾರ, ಇದು ಗಾಂಧಿ ಕುಟುಂಬ. ಹಾಗಂತ ನಾನು ಕಾಂಗ್ರೆಸ್ನವರನ್ನ ನಿಂದಿಸುವುದಕ್ಕೆ ಮಾತುಗಳನ್ನ ಹೇಳ್ತಿಲ್ಲ ಸರ್. ನೋಡಿ, ಯಾವುದೇ ಪಕ್ಷ ಆಗ್ಲಿ, ಈಗ ಬಿಜೆಪಿ ಅವರದ್ದು ಕೂಡ ಇದೆ, ಕಾಂಗ್ರೆಸ್ ಅವರದ್ದು ಕೂಡ ಇದೆ, ಜೆಡಿಎಸ್ ಅವರದ್ದು ಕೂಡ ಪಕ್ಷ ಎಲ್ಲರದ್ದು ಸಹ ಇದೆ ಇದರಲ್ಲಿ, ಇಲ್ಲ ಅಂತಲ್ಲ. ಬಿಜೆಪಿ ಅವರು ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಬಿಜೆಪಿ ಅವರದ್ದು ಕೂಡ ಒಂದು ಆ ಮಟ್ಟದಲ್ಲಿ ಇದೆ ಅಂತ ಹೇಳ್ತಿಲ್ಲ. ಆದ್ರೆ ಇವರು ಬೇರೆಯವರಿಗೂ ಕೂಡ ಒಂದು ಅಧಿಕಾರವನ್ನ ಕೊಟ್ಟು, ಅಧಿಕಾರ ಅನ್ನೋದಕ್ಕಿಂತ ಅವಕಾಶವನ್ನ ಕೊಟ್ಟು ನೋಡಬಹುದಿತ್ತಲ್ವಾ ಕಾಂಗ್ರೆಸ್. ಲೋಕೇಶ್ ಅವರೇ, ತಮ್ಮ ಕರೆಗಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ನೋಡಿ, ನಾವು ಈ ಒಂದು ಚರ್ಚೆಯನ್ನ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಕೂಡ ನಾವು ಪಕ್ಷಗತವಾಗಿ ಹೋಗ್ಬೋದು. ಯಾವತ್ತು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂತ ವ್ಯಕ್ತಿಗತವಾಗಿ ಇದನ್ನ ನೋಡ್ಬೇಕು. ಈ ವ್ಯಕ್ತಿ ಇದನ್ನ ನಿಭಾಯಿಸಬಲ್ಲ, ಈ ವ್ಯಕ್ತಿ ಇದನ್ನ ನಿಭಾಯಿಸಬಲ್ವಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸೊ ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಜನಾರ್ದನ್ ಭಂಡಾರ್ಕರ್ ಅವರ ಈ ಪ್ರಶ್ನೆ ನಿಮ್ಮಲ್ಲಿ ಕೇಳ್ತೇನೆ. ಅದಕ್ಕಿಂತ ಮೊದಲಿಗೆ ನಾನು ಶ್ರೀಶಾ ನಾಯಕರವರಲ್ಲಿ, ಹಾಗಾದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ಅವರಿಗೆ ನಡುಕ ಉಂಟಾಗಿದೆ. ರಾಹುಲ್ ಗಾಂಧಿ ಅವರ ಪ್ರಚಾರವನ್ನ ಅಥವಾ ಯುತ್ ಅಂತ ರಾಹುಲ್ ಗಾಂಧಿ ಅವರನ್ನ ಬಿಂಬಿಸ್ತಾರೆ ಕಾಂಗ್ರೆಸ್ನವರು, ಹಾಗಾಗಿ ಮತಗಳೆಲ್ಲ ಅಲ್ಲಿಗೆ ಹೋಗ್ತದೆ ಎನ್ನುವಂತ ನಡುಕ ಬಿಜೆಪಿ ಅವರಲ್ಲಿ ಉಂಟಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಬಾರದು ಅನ್ನುವಂತ ಧ್ವನಿ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ನಾನು ಕೇಳ್ತಾ ಇರೋದು, ರಾಹುಲ್ ಗಾಂಧಿ ಅವರನ್ನು ಯುತ್ ಅಂತ ಯಾವ ಬೇಸಿಸಲ್ಲಿ ಬಿಂಬಿಸ್ತಾ ಇದ್ದಾರೆ ಇವರು? ಮೋದಿಯನ್ನೇ ಯುತ್ ಅಂತ ಬಿಂಬಿಸ್ತಾ ಇದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಮೋದಿಯನ್ನು ಯುತ್ ಅಂತ ಬಿಂಬಿಸ್ಲಿಕ್ಕೆ ಕಾರಣ ಉಂಟು. ಇಡೀ ದೇಶವೇ ಅವರ ಕೆಲಸಕ್ಕೆ ಬೆರಗಾಗಿ ಹೋಗಿದೆ. ಅವರು ಈಗ ಹೇಳ್ತಾ ಇದ್ದಾರೆ 18 ಗಂಟೆ ನಿದ್ರೆ ಇಲ್ಲದೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ದೇಶಕ್ಕೋಸ್ಕರ ದುಡಿತಿದ್ದಾರೆ. ಇದು ಜನರು ಹೇಳ್ತಾ ಇದ್ದಾರೆ, ಇದು ಬಿಜೆಪಿಯನ್ನು ಹೇಳ್ತಾ ತಿರುಗಾಡ್ತಾ ಇಲ್ಲ. ಎಲ್ಲ ದೇಶಗಳು ಭಾರತದತ್ತ ನೋಡುವಂತ ಪರಿಸ್ಥಿತಿಯನ್ನು ಇವತ್ತು ಮೋದಿಯವರು ಮಾಡಿದ್ದಾರೆ. ಮೊದಲು ಭಾರತಕ್ಕೆ ಎಷ್ಟು ಗೌರವ ಇತ್ತು, ಈಗ ಎಷ್ಟು ಗೌರವ ಭಾರತಕ್ಕೆ ಸಿಗ್ತಾ ಉಂಟು, ಭಾರತದ ಕಡೆಗೆ ಭಾರತದ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಎಂಬುದು ನಾವು ಇವತ್ತಿನ ಇದರಲ್ಲಿ ನೋಡಬಹುದು. ಇಷ್ಟೆಲ್ಲ ಇದ್ದ ಮೇಲೆ ಇವತ್ತು ನರೇಂದ್ರ ಮೋದಿ ಅವರಿಂದ ತಾವು ಹೇಳುವ ಹಾಗೆ ಭಾರತ ಇವತ್ತು ಪ್ರಗತಿಯತ್ತ ಹೋಗ್ತಾ ಇದೆ, ಬಿಜೆಪಿ ಅಜೆಂಡಾಗೆ ವಿಶ್ವಗುರು ಭಾರತ ಆಗ್ತಾ ಇದೆ, ಮತ್ತೊಂದು ಮಗದೊಂದು, ಇವೆಲ್ಲ ಇದ್ದ ಮೇಲೆ ರಾಹುಲ್ ಗಾಂಧಿಗೆ ಯಾಕೆ ನಡುಕ ಉಂಟಾಗಿದೆ? ಖಂಡಿತವಾಗಿಯೂ ನಡುಕದ ವಿಷಯ ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಎಲ್ಲಿಯೂ ಇಲ್ಲದ ಅಮಿತ್ ಶಾ ಎಂಬ ಹೆಸರು ಎಲ್ಲಿಯೂ ಇರಲಿಲ್ಲ, ಅವರನ್ನು ತಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇಲ್ಲೇ ಇರುವಂತದ್ದು ಪ್ರಶ್ನೆ. ಅಮಿತ್ ಶಾ ಅವರಿಗೆ ಏನು ಚುನಾವಣೆ ನಡೆದಿತ್ತ? ಹಾಗಾದ್ರೆ ಏನ್ ರಾಹುಲ್ ಗಾಂಧಿ ಅವರನ್ನ ಚುನಾವಣೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ರಲ್ಲ, ಅಮಿತ್ ಶಾ ಅವರನ್ನ ಚುನಾವಣೆ ನಡೆದಿತ್ತ? ಮೋದಿಗೆ ಆಪ್ತ ಅನ್ನುವ ಕಾರಣಕ್ಕಾಗಿ ಅವರನ್ನ ಕಾಂಗ್ರೆಸ್ ವಲಯದಿಂದ ವ್ಯಕ್ತವಾಗ್ತದೆ. ಸರ್, ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುರುರಾಜ್ ಹಿರೇಮಠ ಅವರು. ಹೇಳಿ ಗುರುರಾಜ್ ಅವರೇ, ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಮೊದಲನೇ ಮಾತು ರಾಹುಲ್ ಗಾಂಧಿ ಅವರು, ಅವ್ರಿಗೆ ಏನೇ ಇರ್ಲಿ ಅವ್ರಿಗೆ ಒಂದು ಶುಭ ಕೋರ್ತೀನಿ. ಫಸ್ಟ್ ಆಫ್ ಆಲ್ ದೇವ್ರವ್ರು ಒಳ್ಳೇದ್ ಮಾಡ್ಲಿ. ಇದರಲ್ಲಿ ಏನು ವಿಶೇಷತೆ ಅಂತೂ ಏನೂ ಇಲ್ಲ. ಯಾಕಂದ್ರೆ ಅದೊಂದು ವಂಶ ರಾಜಕಾರಣ ಇಂದನೇ ಬಂದ ಹಿನ್ನೆಲೆ ಇರ್ತಕ್ಕಂತ
ಪಾರ್ಟಿ. ಹ್ಮ್ ಹ್ಮ್ ನಾನು ಇನ್ನ ಯಾವುದೇ ಒಂದು ಪಕ್ಷದ ನಿಲುವು ಅಂತ ನಾ ಮಾತಾಡಲ್ಲ. ಅದೇ ನಾನು ಇರೋ ಸತ್ಯನೇ ಹೇಳಕ್ ಹೊರಟಿರೋದು. ಹ್ಮ್ ನೆಹರು ಆಮೇಲೆ ಇಂದಿರಾ ಗಾಂಧಿ ಅವರು ಎಲ್ಲ ಅವ್ರು ಏನಿದೆ ಯಾವ್ದು ಬಿಟ್ಟು ಅವ್ರ ಸ್ಟ್ರಾಟಜಿ ಬೇರೆ ಯಾರಿಗೂ ಅದರಲ್ಲಿ 120, 130 ಕೋಟಿ ಜನಸಂಖ್ಯೆ ಭಾರತದಲ್ಲಿದೆ. ಇವ್ರು ಬಿಟ್ಟು ಬೇರೆ ಯಾರು ಆಗ್ಬಾರ್ದಾ? ಯಾರಿಗೂ ಒಂದು ಅವಕಾಶ ಕೊಡುವಂತ ಒಂದು ಅಲ್ಲ, ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ವಲಯದಲ್ಲಿ ಈ ಧ್ವನಿ ಇಲ್ಲ, ಯಾಕೆ ಸುಮ್ಮನೆ ಜನಗಳು ಇಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಹೇಳಿ. ನಾವೆಲ್ಲ ವೋಟ್ ಮಾಡ್ತೀವಿ ಅಂದ್ರೆ ಅದೇನು ಅವ್ರಿಗೆ ನೀವು ವೋಟ್ ಮಾಡಂಗಿಲ್ಲ. ಅವರು ಸಮಾಜದಲ್ಲಿ ಸೊಸೈಟಿಲಿ ಇದ್ದಾರೆ ಅಂದ್ಮೇಲೆ ಪ್ರಶ್ನೆ ಮಾಡೇ ಮಾಡ್ತೀವಿ, ಅದ್ರಲ್ಲಿ ತಪ್ಪೇನಿದೆ? ಅವ್ರಿಗೆ ನಾವು ವೋಟ್ ಮಾಡ್ತೀವಿ. ಒಬ್ಬ ನಾಯಕರ ಬಗ್ಗೆ ವೋಟ್ ಮಾಡ್ತಾ ಅಂದ್ಮೇಲೆ ಅವ್ರಿಗೆ ಪ್ರಶ್ನೆ ಕೇಳೋ ಅರ್ಹತೆ ಮತ್ತು ಹಕ್ಕು ನಮ್ಗಿದೆ. ಅವ್ರು ಕೆಳಕಕ್ಕೆ ಹೋಗ್ತಾ ಇಲ್ಲ. ವೈಯಕ್ತಿಕ ನಿಲುವು ಬೇಕಾಗಿಲ್ಲ, ಆದ್ರೆ ಆ ಕುಟುಂಬದಿಂದ ಬೇರೆಯವರು ಇಂತಹ ಒಂದು ರಾಷ್ಟ್ರೀಯ ಪಕ್ಷದ ಗತ್ತಿಗೆಯನ್ನ ಹಿಡಿಬಾರ್ದ ಅನ್ನುವುದು ತಮ್ಮ ಪ್ರಶ್ನೆ. ಅಲ್ಲ ಸರ್, ಅದರಲ್ಲಿ ಇನ್ನೊಂದು ಯಾವುದೇ ಒಂದು ಜವಾಬ್ದಾರಿ ಇರೋದ್ರ ಒಂದು ಅರ್ಹತೆ, ಒಂದು ಯೋಗ್ಯತೆ, ಅದ್ರಿಂದ ಒಂದು ಮುಂದೆ ತಗೊಂಡು ಹೋಗ್ತಕ್ಕಂತ ಒಂದು ಅದಿದು ಬೇಕಲ್ಲ ಸರ್, ಸ್ಟ್ರಾಟಜಿ, ಸ್ಟ್ರೆಂತ್ ಅವ್ರಿಗೆ ಇರ್ಬೋದು. ಅವ್ರ ಜೊತೆ ಒಳ್ಳೆ ಒಳ್ಳೆ ನಾಯಕರಿದ್ದಾರೆ. ಇವತ್ತು ಕಾಂಗ್ರೆಸ್ ಮುಳುಗು ಅಳಗು ಯಾವ ತರ ಯಾಕಾಗಿದೆ ಅಂದ್ರೆ ವಂಶ ಪಾರಂಪರೆಯಿಂದನೇ ಆತರ ಆಗ್ತಾ ಇರೋದು. ತುಂಬಾ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಅದೇ ಪಾರ್ಟಿಯಲ್ಲಿ ಇರ್ಬೋದು. ಅವ್ರು ಯಾವ್ದೇ ನೋಡಿ ಸರ್, ಇಷ್ಟು ವರ್ಷದಲ್ಲಿ ಅವರು ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಇರುವಂತಹ ಪ್ರಶ್ನೆ ಕೂಡ ಇಷ್ಟೇ. ಇಂತಹ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಹಾಗಾದ್ರೆ ನೆಹರು ಫ್ಯಾಮಿಲಿಯನ್ನು ಬಿಟ್ಟು ಬೇರೆಯವರು ಗದ್ದುಗೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ಅವ್ರು ಕೇಳ್ತಾ ಇದ್ದಾರೆ. ನೋಡಿ, ಇವತ್ತು ಅನೇಕ ರಾಹುಲ್ ಗಾಂಧಿಗಿಂತಲೂ ಶ್ರೇಷ್ಠ ನಾಯಕರು ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಅಥವಾ ರಾಹುಲ್ ಗಾಂಧಿ ಅವರನ್ನ ಈಗ ಕೇಳಿ ಬರ್ತಾ ಇರುವಂತ ಪ್ರಶ್ನೆ, ರಾಹುಲ್ ಗಾಂಧಿ ಅವರನ್ನ ಮೋದಿಗೆ ಇವರು ಕಂಪೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅಥವಾ ಮೋದಿ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯವಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ತಮ್ಮ ಉತ್ತರ ನೋಡಿ, ಇವ್ರು ಹೇಳಿದ್ರು, ಮೋದಿಯ ಬಗ್ಗೆ ಹೇಳಿದ್ರು. ಮನಮೋಹನ್ ಸಿಂಗ್ ರವರು 10 ವರ್ಷಗಳ ಕಾಲ ಆಡಳಿತ ನಡೆಸಿದಾಗ ಇಡೀ ಪ್ರಪಂಚದಲ್ಲಿ ಏನು ರಿಸೆಷನ್ ಇತ್ತು, ಆಗ ಇಲ್ಲಿ ಯಾವುದೇ ರೀತಿಯ ಪರಿಣಾಮಗಳು ಬೀರಲಿಲ್ಲ. ಅಮೇರಿಕದಂಥ ದೇಶಗಳಲ್ಲಿ ಕೂಡ ಇನ್ಶೂರೆನ್ಸ್ ಕಂಪನಿಗಳಿರ್ಬೋದು, ಬ್ಯಾಂಕ್ಗಳು ಮುಚ್ಚಿದ್ದು ಕೇಳಿದ್ದೆವು, ಕೆಲವು ಕಂಪನಿಗಳು ಮುಚ್ಚಿದ್ದೆವು ನಾವು ಕೇಳಿದ್ದೇವೆ. ಇಲ್ಲಿ ಸತ್ಯಂ ಎಂಬ ಒಂದು ಕಂಪನಿ ಕಷ್ಟದಲ್ಲಿದ್ದಾಗ ಕೂಡ ಅದಕ್ಕೆ ಆಡಳಿತಾಧಿಕಾರಿಗಳನ್ನು ನೇಮಿಸಿ ಮನಮೋಹನ್ ಸಿಂಗ್ ರವರು ಅದನ್ನು ನಿಭಾಯಿಸೋ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಎಂಥ ರಿಸೆಷನ್ ಇತ್ತು, ಇಡೀ ಪ್ರಪಂಚದಲ್ಲಿ ರಿಸೆಷನ್ ಇತ್ತು, ಇಂಡಿಯಾಕ್ಕೆ ಏನೂ ಪ್ರಾಬ್ಲಮ್ ಬರಲಿಲ್ಲ. ಅಂಥ ಒಬ್ಬ ಜಗದ್ವಿಖ್ಯಾತ ಅರ್ಥಶಾಸ್ತ್ರಜ್ಞರನ್ನ ಕಾಂಗ್ರೆಸ್ ಕೂಡ ಕೊಟ್ಟಿದೆ ಅಂತ ನಾನು ಹೇಳಿಕೆ ಆಗಲ್ಲ. ಏನು 2000 ರಾಹುಲ್ ಗಾಂಧಿ ಅವರು ಏನು ವಿದೇಶದಲ್ಲಿ ಕಲಿತಾ ಇದ್ರು ಅಮೇರಿಕದಲ್ಲಿ, ಅದರ ನಂತರ ಅವರು ಅಲ್ಲೇ ವಿದೇಶದಲ್ಲಿ ಕೂಡ 3 ವರ್ಷ ಕೆಲಸವನ್ನು ಮಾಡಿದ್ರು, ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರು. ಅವರೇನು ಆಕರ್ಷಣೆ ಒಳಗಾಗಲಿಲ್ಲ ಯಾವುದು ರಾಜಕೀಯಕ್ಕೆ. ಅದರ ನಂತರ 2002ಕ್ಕೆ ಭಾರತಕ್ಕೆ ಬಂದರೂ ಕೂಡ ಇಲ್ಲಿ ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದರು. ಆದರೆ ಪಕ್ಷದವರು ಅವರನ್ನ ಕರೆದು ನೀವು ಬರಲೇಬೇಕೆಂಬ ಭಾವನೆಗಳಲ್ವಾ, ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊಂದು ಭಾವನೆಗಳು ಏಕೆ ಕರೆಯುತ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ತೆ, ಇದು ಭರತ್ ಶೆಟ್ಟಿ ಅಂತ ಕುಂದಾಪುರದಿಂದ. ಭರತ್ ಶೆಟ್ಟಿ ಅವರು ಕುಂದಾಪುರದಿಂದ. ಹೇಳಿ ಭರತ್ ಅವರೇ. ಏನ್ ರಾಹುಲ್ ಗಾಂಧಿ ಅವರ ಪಟ್ಟಾಭಿಷೇಕ ಅಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ನನ್ನ ಪ್ರಕಾರ ಈ ಚರ್ಚೆ ಅವಶ್ಯಕತೆನೇ ಇಲ್ಲ. ರಾಹುಲ್ ಗಾಂಧಿಗೆ ಅಷ್ಟೊಂದು ನಮ್ಮ ಪ್ರಧಾನಿ ಆಗುವಂತ ಪ್ರಬುದ್ಧತೆ ಆಗ್ಲಿ, ರಾಜಕೀಯ ಜ್ಞಾನ ಆಗ್ಲಿ, ನಮ್ ದೇಶದ ಬಗ್ಗೆ ಏನ್ ಮಾಹಿತಿಗಳಾಗ್ಲಿ, ನಮ್ ದೇಶ ಸಂಸ್ಕೃತಿ ಆಗ್ಲಿ ಏನು ಸಹ ಗೊತ್ತಿಲ್ಲ ರಾಹುಲ್ ಗಾಂಧಿಗೆ. ಗುಜರಾತ್ ಇಲೆಕ್ಷನ್ ಅಲ್ಲಿ ಏನೋ ಹಿಂದೂಗಳನ್ನು ಓಲೈಸಿಗೋಸ್ಕರ ಒಂದು ಇಲೆಕ್ಷನ್ ಟೈಮ್ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗುವುದು, ಹಾರಗಳನ್ನು ಹಾಕೊಳ್ಳುವಂತದ್ದು, ಇದನ್ನೆಲ್ಲ ಮಾಡಿದ ಕೂಡಲೇ ಮೋದಿ ಕಾಂಪಿಟೇಟರ್ ಅಂತ ಹೇಳುದ್ರಲ್ಲಿ ಅರ್ಥವೇ ಇಲ್ಲ. ನರೇಂದ್ರ ಮೋದಿಯಲ್ಲಿ ಅಂತ ಸಮುದ್ರ ನರೇಂದ್ರ ಮೋದಿ. ರಾಹುಲ್ ಗಾಂಧಿ ಏನಂತ ಹೇಳಿದ್ರೆ ಆ ಸಮುದ್ರದಲ್ಲಿ ಈಜುವಂತ ಸಣ್ಣ ಮೀನು ರಾಹುಲ್ ಗಾಂಧಿ. ಅಂತವರಿಗೆ ಕಂಪೇರ್ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. 15 ಗಂಟೆ ದೇಶಕ್ಕೋಸ್ಕರ ದುಡಿಯುವಂತ ಅಂತ ಮಹಾನ್ ನಾಯಕನಿಗೆ ಇವರನ್ನೆಲ್ಲ ಕಂಪೇರ್ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಇವರು ಕೂಡ 18 ಗಂಟೆ ಕಾಂಗ್ರೆಸ್ಗೋಸ್ಕರ ದುಡಿತಾ ಇದ್ದಾರೆ. ಇನ್ನು ಮುಂದೆ ಪ್ರಧಾನಿ ಆದ್ರೆ ಇವರು ಕೂಡ ದುಡಿಬಹುದೇನೋ ಭರತ್ ಅವರೇ? ನೋಡಿ ಕಾರ್ತಿಕ್ ಅವರೇ, ಹೇಳ್ತಾರಲ್ಲ, ನಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಯಾರು ಯಾವ ಕಾರ್ಯ ಮಾಡ್ತಾರೆ. ಈ ಕಾಂಗ್ರೆಸ್ಸಿನ ಇತಿಹಾಸ ನೋಡಿದ್ರೆ ಗೊತ್ತಾಗತ್ತೆ ದೇಶಕ್ಕೋಸ್ಕರ ಎಷ್ಟು ದುಡ್ದಿದ್ದಾರೆ, ತಮ್ಮ ಹಿತಕ್ಕೋಸ್ಕರ ಎಷ್ಟು ದುಡ್ದಿದ್ದಾರೆ ಅಂತ ಗೊತ್ತಾಗತ್ತೆ. ಒಂದು ಪ್ರಧಾನಿ ಆಗ್ಬೇಕಾದ್ರೆ, ಒಂದು ಇಷ್ಟು ಕೋಟಿ ಭಾರತೀಯರನ್ನ ಪ್ರತಿನಿಧಿಸಬೇಕಾದ್ರೆ ಆ ಮನುಷ್ಯನಿಗೆ ಒಂದು ಪ್ರಬುದ್ಧತೆ ಇರ್ಬೇಕಾಗತ್ತೆ. ಯಾವ್ದೋ ಒಂದು ಇಲೆಕ್ಷನ್ ಆದ್ಮೇಲೆ ರಿಲ್ಯಾಕ್ಸೇಷನ್ಗೋಸ್ಕರ ಎಲ್ಲೋ ಫಾರಿನ್ ಟೂರಿಗೆ ಹೋಗ್ತಾರೆ. 1 ತಿಂಗಳು, 25 ದಿನ ಅಥವಾ 1-2 ತಿಂಗಳು ಕಣ್ಮರೆ ಆಗ್ತಾರೆ. ಆವಾಗ ಭಾರತದಲ್ಲಿ ಅದೆಷ್ಟೋ ಸಮಸ್ಯೆಗಳು ಉಲ್ಬಣಿಸ್ತವೆ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬರಲ್ಲ. ಸೊ
ಕುಮಾರಸ್ವಾಮಿ ತನ್ನ ಸ್ವಹಿತನೇ ಜಾಸ್ತಿ ಆಗಿರುತ್ತೆ, ರೆಸ್ಟ್ ಬೇಕಾಗಿರುತ್ತೆ, ಎಂಜಾಯ್ಮೆಂಟ್ ಬೇಕಾಗಿರುತ್ತೆ, ಸರ್ವಸ್ವವನ್ನೇ ದೇಶಕ್ಕೋಸ್ಕರ ತ್ಯಾಗ ಮಾಡಿರುವಂತ ವ್ಯಕ್ತಿ ಅಲ್ಲ ರಾಹುಲ್ ಗಾಂಧಿ. ಅಂತ ನಾಯಕರು ಕೂಡ ಅಲ್ಲ. ಹಾಗಾದ್ರೆ ಚಾನ್ಸ್ ಕೊಟ್ಟು ನೋಡಿ ಒಂದು ಸರ್ವಸ್ವವನ್ನು ತ್ಯಾಗ ಮಾಡಬಹುದು ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಅವರು ಕೂಡ ಕೇಳ್ತಾ ಇದ್ದಾರೇನೋ. ಭರತ್ ಅವರೇ, ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಒಂದು ಪ್ರಬುದ್ಧತೆ ಅವರು ಹೇಳಿದಂತ ಮಾತಿನಲ್ಲಿ ಪ್ರಬುದ್ಧತೆ ಇಲ್ಲ ರಾಹುಲ್ ಗಾಂಧಿ ಅವರಲ್ಲಿ ಅನ್ನುವಂತ ಮಾತುಗಳು ಬರ್ತಾ ಇದೆ. ನ್ಯಾಷನಲ್ ಪಪ್ಪು ಅಂತ ಕೆಲವು ಕಡೆಗಳಲ್ಲಿ ಅವ್ರನ್ನ ಕರಿತಾ ಇದ್ದಾರೆ, ತಾವೇನು ಹೇಳ್ತೀರಿ? ಕರೀಲಿ, ಅದು ಬೇರೆ ಬೇರೆ ರೀತಿಯಲ್ಲಿ ಕರೆದ್ರು ಮೋದಿ ಅವರು ಕೂಡ. ಇದೇ 30 ವರ್ಷಗಳ ಹಿಂದಕ್ಕೆ ಹೋಗಿ ಮೋದಿ ಅವರು ದೇಶದ ಪ್ರಧಾನಿಯಾಗಿದ್ದಾರೆ ಯಾರು ಕನಸಿನಲ್ಲಿ ಕೂಡ ಕಂಡಿದ್ದೀರಾ ನೀವು? ಅದನ್ನು ಆಲೋಚನೆ ಮಾಡಿ. ಯಾರು ಯಾವತ್ತು ಯಾರನ್ನು ಯಾವುದೇ ಇದರಲ್ಲಿರಲಿ ಅದು ನಿಕೃಷ್ಟ ಮಾಡೋದು ಅದು ಯಾವಾಗಲೂ ಸರಿಯಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 2004ರಲ್ಲಿ ಅಮೇಠಿಯಲ್ಲಿ ಲೋಕಸಭಾ ಚುನಾವಣೆಗೆ ನಿಂತು ವಿಜಯಿಯಾಗಿ 2009ರಲ್ಲಿ, ತದನಂತರ 2014ರಲ್ಲಿ 3 ಬಾರಿ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲ, 2007ರಲ್ಲಿ ಏನು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ಆಗ ಯುವ ಕಾಂಗ್ರೆಸ್ ಮತ್ತೆ NSUನ ಏನು ಅಧಿಕಾರ ವಹಿಸಿಕೊಂಡ್ರು, ಆಗ ಅವರು 2 ಲಕ್ಷ ಇದ್ದ ಏನು ಸ್ಟೂಡೆಂಟ್ನ ಸಂಖ್ಯೆಯನ್ನ ಅವರು 25 ಲಕ್ಷಕ್ಕೆ ಏರಿಸಿದ್ರು. ವಿಪರ್ಯಾಸ ಅಂತ ಹೇಳಿದ್ರೆ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂತ ಕೆಲವು ರಾಜ್ಯಗಳು ಮಾತ್ರ ಕಳಚಿ ಹೋಗ್ಬಿಡ್ತು. ಅಲ್ಲ, ಅದಕ್ಕೆಲ್ಲ ತುಂಬಾ ರಾಜಕೀಯ ಕಾರಣಗಳಿವೆ. ಅದಕ್ಕೆ ಈ ರಾಜಕೀಯ ಕಾರಣಗಳನ್ನ ಆಗ ರಾಹುಲ್ ಗಾಂಧಿ ಅವರಿಗೆ ಅರ್ಥ ಮಾಡಿ ನೋಡಿ. ಇವತ್ತು ನಾನು ತಮ್ಮ ಚರ್ಚೆ ಮಾಡ್ತೇನೆ. ನಾನು ಶೀರ್ಷ ನಾಯಕರಲ್ಲಿ ಎಲ್ಲೋ ಒಂದು ಕಡೆ ವಿತಂಡವಾದವನ್ನ ಮಾಡ್ತಾ ಇದೆ. ಬಿಜೆಪಿ ಅವರಿಗೆ ಮುಖ್ಯ ಉದ್ದೇಶವೇ ರಾಹುಲ್ ಅವರು ಬೆಳೆದ್ರೆ ಬಿಜೆಪಿಗೆ ಮುಳುವಾಗ್ತದೆ, ಹಾಗಾಗಿ ರಾಹುಲ್ ರವರ ವಿರುದ್ಧವಾಗಿ ಈ ರೀತಿಯಾಗಿರ್ತಕ್ಕಂತಹ ಮೀಡಿಯಾದಲ್ಲಿ ಬೇರೆ ರೀತಿಯ ಜಾತವನ್ನ ಮಾಡುವಂತದ್ದು ಅಥವಾ ಅವರ ಕುರಿತಾಗಿ ಕಾಮಿಡಿಗಳನ್ನ ಸೃಷ್ಟಿ ಮಾಡುವಂತದ್ದು ಇದೇ ಬಿಜೆಪಿ ಹೇಗೆ? ರಾಹುಲ್ ಗಾಂಧಿ ಅವರು ಎಷ್ಟು ಪ್ರಬುದ್ಧತೆಯಾಗಿ ಬೆಳೆದಿದ್ದಾರೆ ಎಂಬುದು ನೀವು ಈ ಒಂದು 4 ದಿನದ ಮೀಡಿಯಾದ ಆಫ್ಟರ್ ಗುಜರಾತ್ ಎಲೆಕ್ಷನ್ ನ ಆ ನಂತರ ಮೀಡಿಯಾದವರು ಕೇಳಿದ ಪ್ರಶ್ನೆಯಲ್ಲಿ ನೀವು ತಿಳ್ಕೊಳ್ಬಹುದು. ಯಾವ ಪ್ರಶ್ನೆಗಳು? ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ವಿಷನ್ ಏನು, ನಿಮ್ಮ ಗುಜರಾತಿನ ನೀವು ವಿನ್ ಆದ್ರೆ ನಿಮ್ಮ ಗುಜರಾತಿನ ವಿಷನ್ ಏನು? ಅದಕ್ಕೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗದಿದ್ದ ಒಬ್ಬ ಮನುಷ್ಯ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿಯುತವಾಗಿ ಮೊನ್ನೆ ಗುಜರಾತಿನ ಚುನಾವಣೆಯಲ್ಲಿ ಸಂಪೂರ್ಣ ಜವಾಬ್ದಾರಿತರಾಗಿ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಅಲ್ಲಿ ವಿಷನ್ ಏನೋ, ಗುಜರಾತಿಗೋಸ್ಕರ ತಾನು ಏನು ಮಾಡಬೇಕು ಎಂಬುದೇ ಅವ್ರಿಗೆ ಗೊತ್ತಿಲ್ಲದಿದ್ರೆ ಅವರು ರಾಷ್ಟ್ರೀಯ ಅಧ್ಯಕ್ಷನಾಗಿ ಯಾವ ರೀತಿ ಕೆಲಸ ಮಾಡಬಹುದು? ಅವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್? ಮಾತಿನಲ್ಲಿ ಹೆಚ್ಚು ಕಡಿಮೆ ಆದ ಕೂಡಲೇ ತಾವು ಅವರನ್ನ ಅಳೆದು ಬಿಡ್ತೀರಾ. ಖಂಡಿತವಾಗಿ ಮೋದಿ ಅವರಿಗೆ ಅಮೆರಿಕದಲ್ಲಿ ಆರಂಭದಲ್ಲಿ ವೀಸಾವೇ ಕೊಡ್ಲಿಲ್ಲ, ಈಗ ಏನು ಹೇಳಬೇಕಾಗ್ತದೆ? ನರೇಂದ್ರ ಮೋದಿ ಕೇಪೇಬಲ್ ಅಲ್ಲ ಅಂತ ನರೇಂದ್ರ ಮೋದಿ ಅವರನ್ನು ವೀಸಾ ಕೊಡದ ಹಾಗೆ ನಮ್ಮ ಆಗಿನ ಸರ್ಕಾರ, ನಮ್ಮ ದೇಶದ ಸರ್ಕಾರವೇ ಒತ್ತಡ ಏರಿತ್ತು. ಆದ್ರಿಂದ ಸರ್ಕಾರಕ್ಕೆ ಮೋದಿ ಅವರಿಗೆ ವೀಸಾ ಕೊಡ್ಲಿಲ್ಲ. ಮೋದಿ ಅವರು ಪ್ರಧಾನಿ ಆದ ಕೂಡಲೇ ಅವರಿಗೆ ವೀಸಾ ಕರೆದು ಕೊಟ್ಟರು ಹೇಗೆ ಅಂತ ನಾನು ಪ್ರಶ್ನೆ ಕೇಳ್ತೇನೆ. ಈ ಪ್ರಶ್ನೆಯನ್ನು ನಾನು ತಮ್ಮಲ್ಲಿ ಕೂಡ ಕೇಳ್ತೇನೆ. ಜನರ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಮುಂದುವರಿಯುತ್ತದೆ. ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ಗೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತದ್ದು ಬಿಜೆಪಿ ಅವರು ವ್ಯಂಗ್ಯವಾಡ್ತಾ ಇದ್ದಾರೆ. ಇದು ವ್ಯಂಗ್ಯವೋ ಅಥವಾ ಭಯವೋ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿಯೇ ನೆಹರು ಫ್ಯಾಮಿಲಿಯನ್ನ ಬಿಟ್ಟು ಬೇರೆಯವರಿಗೆ ಹಾಗಾದ್ರೆ ನೀಡುವುದಿಲ್ವಾ ಅಧ್ಯಕ್ಷ ಸ್ಥಾನವನ್ನ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮಲ್ಲಿದೆ. ತಮಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಅವರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ಯಾಕೆ ಇದು ಪದೇ ಪದೇ ಬರ್ತಾ ಇರುವಂತ ಪ್ರಶ್ನೆ. ಹಾಗಾದ್ರೆ ಸಮರ್ಥ ನಾಯಕರು ಅದೆಷ್ಟೋ ಜನರು ಇದ್ರು ಕೂಡ ತಾವೇ ಹೇಳಿದಾಗೆ ಅರ್ಥಶಾಸ್ತ್ರಜ್ಞರು ಕೂಡ ಇದ್ದಾರೆ ಅಥವಾ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ಇವರೆಲ್ಲರನ್ನ ಬಿಟ್ಟು ರಾಹುಲ್ ಗಾಂಧಿ ಅವರನ್ನೇ ಯಾಕೆ ಸೆಲೆಕ್ಟ್ ಮಾಡಲಾಯಿತು ಅನ್ನುವಂಥ ಪ್ರಶ್ನೆ. ಸಮರ್ಥರಲ್ಲ ಅಂತಲೆಲ್ಲ ಹೇಳ್ತಾರಲ್ಲ. ಇಂದಿರಾ ಗಾಂಧಿಯವರ ಕೊಲೆ ಆದಾಗ ರಾಜೀವ್ ಗಾಂಧಿ ಅವರು ಪೈಲಟ್ ವೃತ್ತಿಯಲ್ಲಿದ್ದವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ನಡೆಸಲಿಲ್ವೇ? ಇವತ್ತು ಏನು ಅಂತರ್ಜಾಲ ಬಂದಿದೆ, ಏನು ಕಂಪ್ಯೂಟರ್ ಬಂದಿದೆ, ಅದರ ಜನಕರಾಗಿ ಅವರು ಎಲ್ಲಿಯೂ ಅಭಿವೃದ್ಧಿಯನ್ನು ಮಾಡಲಿಲ್ವೇ? ಕೋಟ್ಯಾಂತರ ಜನರಿಗೆ ಅದರಲ್ಲಿ ಜೀವನ ಹೋಗಲಿಲ್ಲ, ಉದ್ಯೋಗ ಸಿಗಲಿಲ್ವೇ? ಇವತ್ತು ನಾವು ಕ್ಷಣಾರ್ಧದಲ್ಲಿ ಇಡೀ ಪ್ರಪಂಚವನ್ನು ನಾವು ಕಾಣಲಿಕ್ಕೆ ಕೇಳಲಿಕ್ಕೆ ಆಗ್ತದಲ್ವ? ಇದು ಮೊಬೈಲ್ ಅಲ್ಲ. ಇದಕ್ಕೆ ಕಾರಣಕರ್ತರು ಯಾರು? ರಾಜೀವ್ ಗಾಂಧಿ. ತದನಂತರ ರಾಜೀವ್ ಗಾಂಧಿಯ ನಂತರ ಮೊಬೈಲ್ಗಳನ್ನ ರಾಜೀವ್ ಗಾಂಧಿ ಕಂಡಿಡಿದ್ರು. ಹಾಗೆಲ್ಲ ಇವತ್ತು ಕಂಪ್ಯೂಟರ್ ಇರ್ಬೋದು,
ಇವತ್ತು ಏನು ಕಾಲಾನುಗುಣವಾಗಿ ಸ್ಯಾಮ್ ಪಿತ್ತೋಡ್ರವರು ವಿದೇಶದಿಂದ ಸ್ಯಾಮ್ ಪಿತ್ತೋಡ್ರನ್ನು ಕರೆಸಿ ಇಲ್ಲಿ ಕರೆಸಿ ಈ ತಂತ್ರಜ್ಞಾನವನ್ನ ಕಂಪ್ಯೂಟರ್ನ ಭಾರತಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದವರು ರಾಜೀವ್ ಗಾಂಧಿ ಅವರು. ಅದು ಏಕೆ ಅವರಿಗೆ ಅನುಭವ ಇತ್ತು ರಾಜಕಾರಣದಲ್ಲಿ, ಹೇಗೆ ಮಾಡಿದ್ರು? ಅದೇ ರೀತಿ ಸೋನಿಯಾ ಗಾಂಧಿ ಅವರು. ಅದರ ನಂತರ ಸೋನಿಯಾ ಗಾಂಧಿ ಅವರು ಪಕ್ಷ ಹೇಳಿದ್ರು ಕೂಡ ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ ಅವರು ಹೇಳ್ತಾರೆ. ಏಕೆ ಇದನ್ನು ಹೇಳಿಕ್ ಬಿಡಿದ್ರು ನೀವು? ಪಿ ವಿ ನರಸಿಂಹರಾವ್ ಅವರು ಮಾಡ್ಲಿಲ್ವಾ? ಅದ್ರ ನಂತರ ಪಿ ವಿ ನರಸಿಂಹರಾವ್ ಅವರ ನಂತರ ಸೋನಿಯಾ ಗಾಂಧಿ ಅವರು 2004ರಲ್ಲಿ ಎಲ್ಲ 21 ಪಕ್ಷಗಳನ್ನು ಒಟ್ಟುಗೂಡಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಲಿಲ್ವೇ? 2009 ನಂತರ 10 ವರ್ಷದ ಅವರ ಸೇವೆ ಸೋನಿಯಾ ಗಾಂಧಿ ರಾಜಕೀಯದಲ್ಲಿ ABCD ಗೊತ್ತಿಲ್ಲ ಸೋನಿಯಾ ಗಾಂಧಿ ಮಾಡಲಿಲ್ವೇ? ಅದ್ರ ಮೇಲೆ ನೀವು ರಾಹುಲ್ ಗಾಂಧಿಗೆ ಮಾತಾಡ್ತಿಲ್ಲ. ಮುಂದಿನ ದಿನಗಳು ಏನಾಗ್ತದೆ ನೀವೇ ನೋಡಿ. ಸೋನಿಯಾ ಗಾಂಧಿ ಅವರಿಗೆ ರಾಜಕೀಯದ ABCD ಗೊತ್ತಿಲ್ಲದೆ ಅವರಿಗೆ ಕೊಟ್ಟು ಬಿಟ್ರ ಹಾಗಾದ್ರೆ ಅಧ್ಯಕ್ಷ? ಅಲ್ಲ, ಗೊತ್ತಿತ್ತ ಅವರಿಗೆ? ಭಾರತಕ್ಕೆ ಬರುವಾಗ ಗೊತ್ತಿತ್ತ? ಅವ್ರು ಕಲ್ತದಲ್ವಾ ಇದನ್ನ? ಎಲ್ಲವೂ ಕಲಿಯುದು ಹೊಟ್ಟೆಲಿರುವಾಗ ABCD ಕಲಿಯುದಿಲ್ಲ. ಸಾಮರ್ಥ್ಯವನ್ನು ಅರಿತವರಿಗೆ ಮಾತ್ರ ನೀಡುವುದಿಲ್ಲ, ಅರಿದೇ ಇದ್ರೂ ಕೂಡ ಅವರಿಗೆ ಇವರಿಗೆ ಹೇಳಿದಲ್ಲ ಎಲ್ಲಿ ಅಮಿತ್ ಶಾ ಅವರಿಗೆ ಅಧ್ಯಕ್ಷ ಮಾಡಲಿಲ್ವ ಅಂತ. ಯಾಕೆ ಮಾಡಬಾರ್ದು? ಅದು ಆಯಾ ಪಕ್ಷದ ಆಂತರಿಕ ವಿಷಯ. ಅದು ನೋಡಿ, ಯಾರಿಗೆ ಸಮಯದಲ್ಲಿ ಗಾಂಧಿ ಕುಟುಂಬದ ಅವಶ್ಯಕತೆ, ಆ ಹೆಸರು ಅವರಿಗೆ ಅವಶ್ಯಕತೆ ಇತ್ತು, ಹೆಸರಿಗೆ ಸೇರ್ಬೋದು. ಆದ್ರೆ ಇವತ್ತು ಹಲವು ಯೋಜನೆಗಳನ್ನು ಆಧಾರ್ ಕಾರ್ಡ್ ತಂದವರು ಯಾರು? ಪಕ್ಷದಲ್ಲಿ ಬೇರೆ ಯಾರು ಇರ್ಲಿಲ್ವಾ? ಪಕ್ಷದಕ್ಕೆ ದುಡಿಯುವವರು ಯಾರು ಇರ್ಲಿಲ್ವಾ? ಅದು ಬೇರೆ ಯಾರು? ಅದು ಪಕ್ಷದ ಆಂತರಿಕ ವಿಷಯ. ಅಲ್ಲ, ಇವ್ರು ಮಾತಾಡ್ತಾ ಇನ್ನೊಂದು ಪ್ರಶ್ನೆ ಕೇಳಿದ್ರು. ಆಧಾರ್ ಕಾರ್ಡ್ ಗಳನ್ನ ಕಾಂಗ್ರೆಸ್ ತಂತು, ಇದರ ಬೆಳೆಯನ್ನ ಬಿಜೆಪಿ ಅವರು ಬೇಯಿಸ್ಕೊಂಡ್ರು. ಇದೀಗ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾ ಸರ್ಕಾರ ತಂದದಲ್ವಾ? ಶೀಶ ನಾಯ್ಕ ಮೊದಲು ನಾನು ಹೇಳ್ತೇನೆ, ಅದಕ್ಕಿಂತ ಮೊದಲು ನಮ್ಮ ಸರ್ಕಾರ, ವಾಜಪೇಯಿ ಸರ್ಕಾರ ಇರುವಾಗ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನೋಡಿ, ರಸ್ತೆಗಳನ್ನು ಮಾಡುವುದು ಕಲಿಸಿದ್ದೆ. ಅದಕ್ಕಿಂತ ಮೊದಲು ಕಾಂಗ್ರೆಸ್ ಸರ್ಕಾರ ರಸ್ತೆ ಮಾಡೋದು ಹೇಗಂತ ಗೊತ್ತಿರಲಿಲ್ಲ ಅಂತ ನನ್ಗನ್ನಿಸ್ತದೆ. ಈ ಚತುಷ್ಪಥ ರಸ್ತೆಗಳನ್ನು ಎಲ್ಲ ಮಾಡಲಿಕ್ಕೆ ವಿಶೇಷವಾಗಿ ದಿನಕ್ಕೆ 11 ಕಿಲೋಮೀಟರ್, ಆ ಸಮಯದಲ್ಲೂ ದಿನಕ್ಕೆ 11 ಕಿಲೋಮೀಟರ್ ಒಂದು ರಸ್ತೆಗಳನ್ನು ಮಾಡುವ ಒಂದು ತಂತ್ರಜ್ಞಾನವನ್ನು ತಂದು ಆ ಸ್ಪೀಡನ್ನು ನಮ್ಮ ಇವರು ಮಾಡಿದರು. ಆಮೇಲೆ ಒಮ್ಮೆಲೆ ಯಾಕೆ ತಗ್ಗಿತ್ತದು? ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಯಾಕೆ ಅದು ಕಮ್ಮಿ ಆಯಿತು? ಅದಕ್ಕಿಂತ ಜಾಸ್ತಿ ಆಗಬೇಕಿತ್ತು. ಆದ್ರೆ ಅಷ್ಟೇ ರಸ್ತೆ ಮಾಡಿದ್ರು ಕೂಡ ಕಾಂಗ್ರೆಸ್ ಮರು ಆಳ್ವಿಕೆಗೆ ಭಾರತ ಪ್ರಕಾಶಿಸುತ್ತದೆ ಅಂತ ಹೇಳ್ಕೊಂಡು ನೇರವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನೋಡಿ, ಎಲ್ಲ ಮೀಡಿಯಾಗಳು ಡೈರೆಕ್ಟ್ ಆಗಿ ಕಾಂಗ್ರೆಸ್ನವರನ್ನೇ ಬಿಂಬಿಸ್ತಾ ಇದ್ರು ಆ ಸಮಯದಲ್ಲಿ. ನೋಡಿ, ಈಗ ಸೋಷಿಯಲ್ ಮೀಡಿಯಾ ಜನರ ಕೈಗೆ ಬಂದಾಗಿದೆ. ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಜನರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನೋಡಿ, ಇಡೀ ಜನರಿಗೆ ವಿಷಯ ಗೊತ್ತಾಗಿದೆ, ಏನಾಗ್ತಾ ಉಂಟು, ಮೋದಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಏನು ಮಾಡ್ತಾ ಉಂಟು, ನಮ್ಮ ಸೈನಿಕರು ಏನು ಮಾಡ್ತಾ ಉಂಟು, ಸೈನಿಕರಿಗೆ ಏನು ಸವಲತ್ತು ಈಗ ಕೊಡ್ತಾ ಉಂಟು, ಎಲ್ಲಾ ವಿಷಯಗಳು ಜನರಿಗೆ ಡೈರೆಕ್ಟ್ ಆಗಿ ಈಗ ತಲುಪಲಿಕ್ಕೆ ಸ್ಟಾರ್ಟ್. ಇದೇ ಸ್ಟ್ರಾಟಜಿಯನ್ನ ಬಿಜೆಪಿ ಉಪಯೋಗಿಸಿಕೊಳ್ತಾ ಇದೆ. ಈ ಒಂದು ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಈ ಹಿಂದೆ ಕೂಡ ಮಾಡಿದ್ರು. ಆದ್ರೆ ಇದನ್ನೇ ತಮ್ಮ ಬಂಡವಾಳವಾಗಿ ಉಪಯೋಗಿಸಿಕೊಳ್ಳುವಂತದ್ದು, ಅಥವಾ ಸೈನಿಕರ ಹೆಸರು ಹೇಳ್ಕೊಂಡು ತಮ್ಮ ಬಂಡವಾಳವಾಗಿ ಬಿಜೆಪಿ ಇವೆಲ್ಲವನ್ನು ಕೂಡ ಉಪಯೋಗಿಸಿಕೊಳ್ತಾ ಇದೆ. ಹೌದೋ ಅಲ್ವೋ? ಅಮಿತ್ ಶಾ ಅವರ ವಿಚಾರಗಳು ಇವೆಲ್ಲವೂ ಕೂಡ ಅಂತ ಹೇಳಿ. ಅಂಡ್ ನಾನು ತಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ಅಮಿತ್ ಶಾ ಅವರಿಗೆ ಈ ಚುನಾವಣೆಗಳೆಲ್ಲ ನಡೆದಿತ್ತ, ಅಥವಾ RSS ಹೇಳ್ರು ಅಂತ ಹೇಳಿ ಅವರು ಕೂಡಲೇ ಅಧ್ಯಕ್ಷ ಸ್ಥಾನಕ್ಕೆ ಬಂದ್ರ? ಹೇಗೆ? ಖಂಡಿತವಾಗಿಯೂ ಅಲ್ಲ. ನೋಡಿ, ಅವರಿಗೆ ಅಮಿತ್ ಶಾ ಅವರಿಗೆ ನೀವು ಆಗ ಒಂದು ಹೇಳಿದ್ರಿ, ಪ್ರಶ್ನೆಗಳಿದ್ರಿ, ನಮ್ಮ ಮೋದಿ ಅವರ ಆಪ್ತ ಎಂದು ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ರಿ ಅಂತ. ಮೋದಿ ಅವರ ಆಪ್ತ ಅಂತ ಅಧ್ಯಕ್ಷ ಸ್ಥಾನ ಕೊಡೋದಕ್ಕಿಂತ ಅವರಿಗೆ ಮೋದಿ ಅವರ ಆಪ್ತ ಆದ್ರೆ ಅವರಿಗೆ ಒಂದು ಒಳ್ಳೆ ಮಂತ್ರಿ ಕೊಡ್ತಿದ್ರು. ಅವ್ರ ಮಂತ್ರಿಯಾಗಿ ಒಳ್ಳೆ ಮಂತ್ರಿ ಸ್ಥಾನಕ್ಕಿಂತ ರಾಷ್ಟ್ರಾಧ್ಯಕ್ಷ ಸ್ಥಾನವೇ ದೊಡ್ಡದು ಅನ್ನೋ ಕಾರಣಕ್ಕಾಗಿ ರಾಷ್ಟ್ರಾಧ್ಯಕ್ಷ ಸ್ಥಾನವನ್ನು ನೀಡಿರಬಹುದು. ಖಂಡಿತವಾಗಿಯೂ ಅಲ್ಲ. ರಾಷ್ಟ್ರಾಧ್ಯಕ್ಷ ಸ್ಥಾನ ಇಡೀ ನೋಡಿ, ಪಕ್ಷ ಬಲಗೊಳಿಸುವ ಎಲ್ಲ ವಿಚಾರಗಳು ಅವರ ಹತ್ರ ಇದ್ದದ್ರಿಂದ ಅವರು ಏನು ಆ ಸಮಯದಲ್ಲಿ UPಯಲ್ಲಿ ಹೋಗಿ ಅವರು ಏನು ಇಡೀ UPಯನ್ನು ಒಂದು ಸೀಟು ಆ ಕಡೆ ಹೋಗದಾಗಿ ಹೇಗೆ ಸಂಘಟನೆಯನ್ನು ಮಾಡಿದ್ರು, ಅದನ್ನು ಅವರನ್ನು ನೋಡಿ, ಅವರ ಪಕ್ಷ ಸಂಘಟನೆಯನ್ನು ನೋಡಿ ಅವರಿಗೆ. ನಾನು ತಮ್ಮಿಬ್ಬರೊಟ್ಟಿಗೆ ಕೂಡ ಚರ್ಚೆನ ಮುಂದುವರಿಸ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀವಿ? ಹಲೋ, ಅಜ್ಮಲ್ ಅಸಾದಿ ಅವರು ಬ್ರಹ್ಮಾವರದಿಂದ. ಅಜ್ಮಲ್ ಅಸಾದಿ ಅವರ ಬಹುಶಃ ಈ ಎಲ್ಲ ವಿದ್ಯಮಾನಗಳನ್ನ ಅಥವಾ ಈ ಪ್ರಸಕ್ತ ರಾಜಕೀಯ ವಾತಾವರಣವನ್ನ ತಾವು ಬಲ್ಲವರೇ, ತಮ್ಗೆ ಅನ್ನಿಸ್ತಾ ಇದೆ ಇವತ್ತಿನ ಈ ಒಂದು ಚರ್ಚೆಯ ಕುರಿತಾಗಿ? ಚರ್ಚೆ ಸಮಾಧಾನದಲ್ಲಿ ಮಾಡ್ಲಿ, ಗಲಾಟೆ ಮಾಡೋದು ಬೇಡ. ನೋಡಿ, ಕಾಲ ಎಲ್ಲದನ್ನೊಂದು ಇರ್ತದೆ, ಎಲ್ರಿಗೂ ಒಂದು ಕಾಲಾವಕಾಶ ಸಿಗ್ತದೆ. ಒಂದು 20
25 ವರ್ಷ ಮೊದಲು ಬಿಜೆಪಿ ಅನ್ನೋ ಪಕ್ಷವೇ ಇರಲಿಲ್ಲ. ಮೋದಿ ಅವರು ಅಲ್ಲಿ ಈಗ ಇರ್ಬೋದು. ಈಗ ರಾಹುಲ್ ಗಾಂಧಿ ಯಾಕೆ ಒಂದು ಮಹಾನ್ ಲೀಡರ್ ಆಗ್ಬಾರ್ದಂತ ಉಂಟು? ಆಗ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಅವರ ಅನುಭವ ಮತ್ತೆ ಅವರು ತೆಗೆದುಕೊಂಡ ನಿರ್ಣಯ, ಜನಪರ ಕಾರ್ಯಕ್ರಮ ಇದ್ರೆ ಜನರು ಸಹ ಎಲ್ಲವನ್ನು ಚೇಂಜ್ ಮಾಡಿ ಬಿಡ್ತಾರೆ ಒಂದು ಸಲಕ್ಕೆ. ಇನ್ನೊಂದು ಮತ್ತೆ ಬೇರೆಯವರು ನಾವು ಬ್ಲೇಮ್ ಮಾಡಿ ನಮ್ಮನ್ನು ನಾವು ಶ್ರೇಷ್ಠ ಅಂತ ಹೇಳಿಕೊಳ್ಳೋದು ಅದು ಯಾವ ನ್ಯಾಯ? ಈಗ ನಾನು ಒಳ್ಳೆಯನಂತದ್ದು ಆದ್ರೆ ನಾನು ಬೇರೆಯವರಿಗೆಲ್ಲ ಭಾಷಣದಲ್ಲಿ ದೂರುವುದು, ಅವರ ಬಗ್ಗೆ ಚೇರು ಮಾತನಾಡುದು ಬೇಕಾಗಿಲ್ಲಲ್ಲ. ಈಗ ನನ್ನನ್ನು ಜನರು ಗುರುತಿಸ್ತಂತಾದರೆ, ನಾನು ಸರಿ ಇದ್ದೇನಂತಾದ್ರೆ ನಂಗೆ ಬೇರೆಯವರಿಗೆ ಯಾಕೆ ನಾನು ಅವರಿಗೆ ನೆಗ್ಲೆಕ್ಟ್ ಮಾಡ್ಬೇಕು, ಅವಳನ್ನು ಮಾಡಿ ನಾನು ಒಟ್ಟು ಬ್ಯಾಂಕ್ ಮಾಡ್ಬೇಕಂತ ನನ್ನದೊಂದು ಅಭಿಪ್ರಾಯ. ಸೊ ಹಾಗಾದ್ರೆ ತಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನೀಡಿದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳ್ತಾ ಇದ್ದೀರಿ? ತಪ್ಪೇನಿಲ್ಲ. ನೋಡಿ, ಕ್ರಿಕೆಟ್ ಟೀಮ್ ಸಹ ನೋಡ್ಬೋದು ನೀವು, ಯಾರು ಸಹ ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ, ಒಂದ್ಸಲ ಕ್ಯಾಪ್ಟನ್ ಆಗ್ತಾರೆ ಮತ್ತೆ ಅವರು ಆಟೋಮೆಟಿಕ್ ಬೆಳೆದು ಬಿಡ್ತಾರೆ. ಸಮಯ ಉಂಟಲ್ಲ ಎಲ್ಲದಕ್ಕೆ. ರಾಹುಲ್ ಗಾಂಧಿ ಕೆಟ್ಟವರಾಗಿದ್ದಾರೆ ಅಂತ ಹೇಳ್ತಿದ್ದೀರಾ ಹೇಗೆ? ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ರಾಹುಲ್ ಗಾಂಧಿ ಈಗ ಕೆಟ್ಟವರಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಹೇಗೆ ಅಜ್ಮಲ್ ಅಸದಿ ಅವರೇ? ಇಲ್ಲ ನೋಡಿ, ರಾಹುಲ್ ಗಾಂಧಿ ಈಗ ಅವರ ಇರುವಂತ ಪರಿಸ್ಥಿತಿ ಮತ್ತೆ ಪ್ರಚಾರ ಮತ್ತೆ ಇದು ಪ್ರಸಾರ ಆಗುವಂತ ಈಗ ಮಾಧ್ಯಮ ಮತ್ತೆ ಒಂದು ಸೈಡ್ ಆಗಿ ಉಂಟು. ಈಗ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳುದಾದ್ರೆ ಈಗ ಜಸ್ಟ್ 25 ವರ್ಷದ ಹಿಂದೆ ಹೋಗಿ ಆಗ ಕಾಂಗ್ರೆಸ್ ಪಕ್ಷ ಯಾವ ಮಟ್ಟದಲ್ಲಿ ಇತ್ತು ರಾಜಕೀಯವಾಗಿ ಹೇಳ್ತಿಲ್ಲ, ನಾನು ಹೇಳುದು. ಈಗ ಕಾಂಗ್ರೆಸ್ ಅನ್ನೋರು ಕೆಲವು ಲೋಪದೋಷಗಳಿಂದ ಬಿಜೆಪಿ ಆಡಳಿತದಲ್ಲಿ ಬಂದಿರ್ಬೋದು. ಜನ ಸಹ ನೋಡ್ತಾರಲ್ಲ, ನೋಡ್ತಾರೆ. ಈಗ ಮೋದಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಮೋದಿಯಿಂದ ಬಹಳ ನಿರೀಕ್ಷೆ ಇತ್ತು, ಏನೇನ್ ಮಾಡಿದ್ದಾರೆ ಮಾಡ್ಲಿಲ್ಲ ಅಂತ ನಂತರ ಗೊತ್ತಾಗ್ತದೆ. ಖಂಡಿತ ಅಸಾಧ್ಯ ಅವರೇ, ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಶ್ರೀಶಾ ನಾಯಕರವರಲ್ಲಿ 25 ವರ್ಷದ ಹಿಂದೆ ಬಿಜೆಪಿಯ ಹೆಸರೇ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ. 25 ವರ್ಷದಿಂದ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಕಲ್ಲು ನಿಲ್ಲಿಸಿದ್ರು ಕೂಡ ಗೆಲ್ಲುವಂತ ವಾತಾವರಣ ಭಾರತದಲ್ಲಿತ್ತು. ಇದೇ ರೀತಿಯಲ್ಲಿ ಏನೋ ತಕರಾರವನ್ನು ಮಾಡಿಕೊಂಡು ಅಥವಾ ಬಹಳ ಬೆಳೀತಾ ಇದೀಗ ಒಂದು ಟರ್ಮಿಗೆ ಮೋದಿ ಅವರು ಬಂದ ಕೂಡಲೇ ಕಾಂಗ್ರೆಸ್ ಅನ್ನ ಇಷ್ಟರ ಮಟ್ಟಿಗೆ ಚೀಮಾರಿ ಹಾಕುವಂಥದ್ದು ಸರಿಯಾ ಅನ್ನುವುದು ಅವರ ಪ್ರಶ್ನೆ. ತಾವೇನು ಹೇಳ್ತೀರಿ? ನಾನು ಆಗ್ಲೇ ಹೇಳಿದೆ, ಕಾಂಗ್ರೆಸ್ ಏನು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಇದು ಸೃಷ್ಟಿಯಾದ ಒಂದು ಹೋರಾಟಕ್ಕೆ ಬೇಕಾದ ಒಂದು ಕಾಂಗ್ರೆಸ್ ಎಂಬುದನ್ನು ಒಂದು ಸ್ಟಾರ್ಟ್ ಮಾಡಿದ್ರು. ಅದನ್ನು ಹಿಡ್ಕೊಂಡು ಇವರು ಈಗ 42 RSS ಕೂಡ ಸ್ವಾತಂತ್ರ್ಯದ ಪೂರ್ವದಲ್ಲಿ ಆರಂಭಗೊಳ್ತು. ಹಾಗಂತ ಹೇಳಿ ಸ್ವಾತಂತ್ರ್ಯ ಬಂದ ಬಳಿಕ RSS ಅನ್ನು ವಿಸರ್ಜನೆ ಮಾಡಲಿಲ್ಲ. RSS ಒಂದು ಪಕ್ಷವಾಗಿ ಹೊರಗೆ ಬರಲಿಲ್ಲ, ಬಿಜೆಪಿ ಅಂತ ಒಂದು ಮುಖವಾಣಿಯಾಗಿ ಇಟ್ಟು ಅಷ್ಟೇ. ನೋಡಿ, ಅವರು ಹೇಳುವ ಹಾಗೆ ಪಕ್ಷದ ಮುಖವಾಣಿಯಾಗಿ ಇಟ್ಟಿದ್ದಾರಂತೆ. RSS ಎಂಬುದೇ ಬೇರೆ, ಅದೊಂದು ಜನ ಹೋರಾಟಕ್ಕೋಸ್ಕರ ಹಿಂದುತ್ವದ ಆಧಾರದಲ್ಲಿ ಅದೊಂದು ನಡೀತಾ ಇರೋದು. ಬಿಜೆಪಿ ಪಕ್ಷ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಒಂದು ಯಾವ ಬರೀ ಹಿಂದುತ್ವ ಅದರಲ್ಲಿ ಎಲ್ಲ ಇದ್ದಾರೆ, ಮುಸ್ಲಿಮ್ರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಎಲ್ಲಾ ಪದಾಧಿಕಾರಿಗಳು. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಕಾಂಗ್ರೆಸ್ ಅವರು ಹಾಗೆ ಹೇಳ್ತಾ ಇದ್ದಾರೆ, ನಾವೇ ಆಕ್ಚುಲಿ ಜಾತ್ಯತೀತವಾಗಿ ಹೋಗ್ತಾ ಇದ್ದೇವೆ, ಬಿಜೆಪಿ ಅವರು ಮಾತ್ರ ಹಿಂದೂಗಳು ಅಂತವೇ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ, ಖಂಡಿತವಾಗಿಯೂ ನೋಡಿ, ಇವತ್ತು ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ, ಬರೀ ಮುಸ್ಲಿಮ್ರನ್ನು ಓಲೈಸುವ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ರೆ ಈ ರಾಜ್ಯದಲ್ಲಿ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ. ಹಿಂದೂಗಳ ಹತ್ಯೆಗಳನ್ನು ಮಾಡಿಸ್ತಿದ್ದಾರೆ. ಸಾಧಾರಣ 20-21 ಹತ್ಯೆಗಳು ಈಗ 4.5 ವರ್ಷದಲ್ಲಿ ನಡೆದಿದೆ. ನಾನು ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತೇನೆ. ಜನಾರ್ದನ್ ಭಂಡಾರ್ಕರ್ ಅವರೇ, ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನು ಮಾಡಲಾಯಿತು. ಸೊ ತಾವು ಆಗ ಕೇಳಿದಂತ ಪ್ರಶ್ನೆಗೆ ನಾನು ಮತ್ತೊಮ್ಮೆ ಅದನ್ನು ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ತಾವು ಹೇಳಿದ್ರಿ ಸೋನಿಯಾ ಗಾಂಧಿ ಅವರಿಗೆ ಅಧಿಕಾರವನ್ನು ಸ್ವೀಕರಿಸುವಾಗ ಅಥವಾ ಅಧ್ಯಕ್ಷ ಸ್ಥಾನವನ್ನು ವಹಿಸುವಾಗ ಅವರಿಗೆ ಅಷ್ಟೊಂದೇನು ರಾಜಕೀಯ ಗೊತ್ತಿರಲಿಲ್ಲ, ಆದ್ರೆ ಅದಾದ ಬಳಿಕ ಅವರಿಗೆ ಗೊತ್ತಾಯ್ತು ಅಂತ ಹೇಳಿ. ಅಲ್ಲ, ಹಾಗಾದ್ರೆ ರಾಜಕೀಯ ಗೊತ್ತಿಲ್ಲದೆ ಇದ್ರು ಕೂಡ ಅವರಿಗೆ ಅಧಿಕಾರವನ್ನು ನೀಡಿಬಿಟ್ರೆ ಯಾಕೆ? ನೆಹರು ಫ್ಯಾಮಿಲಿ ಅನ್ನೋ ಕಾರಣಕ್ಕ ಹೇಗೆ? ಅಗತ್ಯತೆ ಇತ್ತು, ಅನಿವಾರ್ಯ ಇತ್ತು ಪಕ್ಷಕ್ಕೆ ಮಾಡಿದೆ. ಏನು ಅನಿವಾರ್ಯ ಆಗೋದು? ನೆಹರು ಫ್ಯಾಮಿಲಿ ಅನಿವಾರ್ಯವೇ ಸಮಯದಲ್ಲಿ ಅವರವರ ಇದು ಪಕ್ಷದ ಒಂದು ಬಯಕೆ ಅದು, ಅವರು ಆಗ್ಬೇಕು, ಅವರು ನೇತೃತ್ವ ವಹಿಸ್ಲಿಲ್ವೇ? 10 ವರ್ಷಗಳ ಕಾಲ 21-22 ಪಕ್ಷಗಳನ್ನು ಒಟ್ಟು ಹಿಡಿದುತ್ತದೆ ದೊಡ್ಡ ಕಷ್ಟ, ಬಹಳ ಕಷ್ಟದ ಕೆಲಸಗಳು. ಅದು ಒಂದು ಪಕ್ಷದ ಆಡಳಿತ ಇದ್ದದ್ದಲ್ಲ. ಈಗ ಈ ಬಿಟ್ಟು 25 ವರ್ಷಗಳು 92 ನಂತರ 25 ವರ್ಷಗಳ ಕಾಲ ಯಾವುದೇ ಒಂದೇ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದ್ದೇ ಇಲ್ಲ. ಇತ್ತೀಚೆಗೆ ತಾನೇ ಅಲ್ವಾ ಅದದು ಎಲ್ಲ ಪಕ್ಷ. ಅದಕ್ಕೆ ಹೇಳಿದಲ್ಲ, ಪ್ರಾದೇಶಿಕ ಪಕ್ಷಗಳು ಆಯಾ ಭಾಗದಲ್ಲಿ ಆಯಾ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು. ಇನ್ನು ಮುಂದೆ ಒಂದೊಮ್ಮೆ ರಾಹುಲ್ ಗಾಂಧಿ ಅವರ ಟರ್ಮ್ ಆದ ಮೇಲೆ ಮತ್ತೆ ಯಾರು ಅಧ್ಯಕ್ಷರಾಗಬಹುದು?
ಅದು ಆಗ ಪ್ರಿಯಾಂಕಾ ಗಾಂಧಿ ಈಗ ತಲೆಬಿಸಿ ಏಕೆ ಅದ್ರ ಬಗ್ಗೆ ಚಿಂತೆ ಹೇಗೆ? ಆ ಸಮಯದಲ್ಲಿ ಯಾರು ಅನಿವಾರ್ಯತೆ ಅದು ಮಾಡ್ತಾರೆ, ಯಾರು ಆ ಸಮಯದಲ್ಲಿ ಯೋಗ್ಯತೆ ಇದೆ ಅವರು ಆಗ್ತಾರೆ. ಅಲ್ಲ, ಈ ಹಿಂದೆ ಹೇಳಲಾಗಿತ್ತು ಇಲ್ಲ ರಾಹುಲ್ ಗಾಂಧಿ ಅವರೇ ಮುಂದಿನ ಅಧ್ಯಕ್ಷರಾಗ್ತಾರೆ ಬೇಕಾದ್ರೆ ನೋಡಿ ಅಂತ ಕೆಲವರು ಹೇಳ್ತಾ ಇದ್ರು ಬಿಜೆಪಿ ಅವರು. ಅದೇ ಹಾಗೆ ಆಯ್ತು, ಇನ್ನು ಮುಂದೆ ಯಾರು ಆಗ್ತಾರೆ ಅಂತ ಹೇಳಿ. ಅಲ್ಲ, ಅದು ಮುಂದಕ್ಕೆ ನೋಡಿ ತಮ್ಮ ಪ್ರಶ್ನೆ ಅಲ್ಲ, ಇವ್ರು ಮಾತಾಡುವಾಗ ಹೇಳಿದ್ರು, ಇವ್ರು ಹೇಳಿದ್ರು ಬಿಜೆಪಿ ಬಗ್ಗೆ ಹೇಳಿದ್ರು. ಇವತ್ತು ಅಲ್ಲ 1999 2000 ಹಿಂದೆ ಇವರು ಎರಡೇ ಇದ್ದದು ಇಡೀ ದೇಶದಲ್ಲಿ. ಅದ ನಂತರ ಧರ್ಮದ ವಿಷಯದಲ್ಲಿ ರಾಮ ಜನ್ಮಭೂಮಿ ಹೆಸರಿನಲ್ಲಿ ಧರ್ಮದ ಹೆಸರಲ್ಲಿ ರಥಯಾತ್ರೆಯನ್ನು ಮಾಡಿ ಬಿಹಾರ ಹಾಗೂ ಉತ್ತರ ಪ್ರದೇಶದಲ್ಲಿ ಸಾವಿರಾರು ಜನರು ರಕ್ತಪಾತದ ಮೇಲೆ ಇವರು ಅಧಿಕಾರಕ್ಕೆ ಬಂದವರು, ಮುಂದೆ ತಗೊಂಡು ಬಂದವರು ಬಿಟ್ರೆ 180 ಹಾಗೆ ಬಿಜೆಪಿ ನಾವು ಪಕ್ಷವನ್ನು ಧರ್ಮದ ಹೆಸರಿನಲ್ಲಿ ಕಟ್ಟಿದವರು. ನಾವು ಧರ್ಮದ ಹೆಸರು ಮಾಡಲಿಲ್ಲ, ನಾವು ಜಾತ್ಯತೀತದ ಹೆಸರಿನಲ್ಲಿ ಎಲ್ಲಾ ಧರ್ಮದವರ ಒಂದು ಒಟ್ಟುಗೂಡಿಕೆಯಿಂದ ಈ ದೇಶದಲ್ಲಿ ಸಮಪಾಲು ಬೇಕಂತ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಮೇಲೆ ನಾವು ಬಂದಿದ್ದೇವೆ. ಅಲ್ಲ, ತಾವೇ ಹೇಳಿದಾಗ 20 ವರ್ಷದ ಹಿಂದೆ ಏನು 1-2 ರಾಜ್ಯವನ್ನ ಮಾತ್ರ ಬಿಜೆಪಿ ಇಟ್ಟುಕೊಂಡಿತ್ತು, ಅದು ತನ್ನ ತೆಕ್ಕೆಗೆ ಹಾಕಿಕೊಂಡಿತ್ತು. 20 ವರ್ಷದಿಂದ ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದಾರೆ. ಹಾಗಾದ್ರೆ 20 ವರ್ಷದಲ್ಲಿ ಅಷ್ಟ ಚೇಂಜ್ ಆಗ್ಬಿಡ್ತಾ? ನಾನು ಹೇಳಿದೆ ಕಾಂಗ್ರೆಸ್ ಡೌನ್ ಆಯ್ತು ಹೇಗೆ? ಪ್ರಾದೇಶಿಕ ಪಕ್ಷಗಳು ಅಲ್ಲಲ್ಲಿ ಇವತ್ತು ತಮಿಳುನಾಡು ಇರ್ಬೋದು, ಅದೇ ರೀತಿ ADMK ಇರ್ಬೋದು, DMK ಇರ್ಬೋದು, ಇವತ್ತು ಸಮಾಜವಾದಿ ಪಕ್ಷ ಇರ್ಬೋದು, BSP ಇರ್ಬೋದು, ಎಷ್ಟು ಪಕ್ಷಗಳಿವೆ. ಅದ್ರ ಜೊತೆಲೆ ಇವತ್ತು ಶೀರ್ಷ ನಾಯಕರು ಅವ್ರು ಕೇಳಿದಂತ ಪ್ರಶ್ನೆ, ಕಾಂಗ್ರೆಸ್ ಅನ್ನ ಬೆಳೆಸುವಂತ ಅವಶ್ಯಕತೆ ಇರಲಿಲ್ಲ, ಈ ಹಿಂದೆ ಇದ್ದಂತ ಹೆಸರನ್ನೇ ಅವ್ರು ಮುಂದುವರ್ಸ್ಕೊಂಡು ಬಂದ್ರು, ಆದ್ರೆ ಬಿಜೆಪಿ ಹಾಗಲ್ಲ, ನಾವು ಮತ್ತೆ ಹುಟ್ಟಿ ನಾವು ಫಿನಿಕ್ಸ್ ಅಂತ ಎದ್ದು ಬಂದಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಬಿಜೆಪಿ ಮತ್ತೆ RSS ಹಾಗೂ ಜನಸಂಘ ಒಂದೇ ಇತ್ತು. ಜನಸಂಘ ಬಿಟ್ರು, ಜನತಾ ಪಕ್ಷ ಒಟ್ಟಿಗೆ ಸೇರಿದ್ರು, ಅದು ಬಿಟ್ರು ಬಿಜೆಪಿ ಆಯ್ತು. ನಾನೊಂದು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವರ ಗಾಂಧಿ ಪಕ್ಷ ಗಾಂಧಿ 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 ಅಂತ ಹೇಳ್ಕೊಳ್ತಾ ಬರ್ತಾ ಇದ್ದಾರಲ್ಲ, ನೆಹರು ಇಂದ ಗಾಂಧಿ ಹೇಗೆ ಆಯ್ತು? ಇವರು ನೆಹರು ಇಂದ ಇಂದಿರಾ ಗಾಂಧಿ, ನೆಹರು ಇಂದ ಡೈರೆಕ್ಟ್ ಇಂದಿರಾ ಗಾಂಧಿ ಹೇಗಾಯ್ತು? ಇಂದಿರಾ ಗಾಂಧಿ ಇವರು ಆಮೇಲೆ ಫಿರೋಜ್ ಶಾ ಇಂದ ಇನ್ನೊಮ್ಮೆ ಇಲ್ಲಿ ಗಾಂಧಿ ಹುಟ್ಟಿತು. ಹೇಗೆ ಗಾಂಧಿ ಮುಂದುವರಿತಾ ಉಂಟು ಇವರದ್ದು? ಗಾಂಧಿ ಹೆಸರಿದ್ರೆ ಮಾತ್ರ ಈ ಪಕ್ಷ ಉಳಿತದೆ ಎಂಬ ಇವರಿಗೊಂದು ಭಯ ಉಂಟಾ? ಸೊ ಗಾಂಧಿ ಹೆಸರನ್ನ ಸೆಂಟಿಮೆಂಟಲ್ ಆಗಿ ತೆಗೆದುಕೊಳ್ತಾ ಇದ್ದಾರೆ, ಇದು ಅದನ್ನೇ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಬಿಜೆಪಿ ಇದೇ ರೀತಿಯ ಸ್ಟ್ರಾಟಜಿಯನ್ನ ವಹಿಸ್ತಾ ಇದೆ. ಆದ್ರೆ ಅವರು ಗಾಂಧಿ ಫ್ಯಾಮಿಲಿ ಅಂತ ಅವರು ತಾವು ಹೇಳಿದಾಗ ಗಾಂಧಿ ಅನ್ನುವ ಸೆಂಟಿಮೆಂಟ್ ಅನ್ನು ಅವರು ಉಪಯೋಗಿಸಿಕೊಳ್ತಾ ಇದ್ದಾರೆ, ರಾಮ ಮಂದಿರ ಅನ್ನುವಂತ ಸೆಂಟಿಮೆಂಟ್ ಅನ್ನ ಬಿಜೆಪಿ ಅವರು ಉಪಯೋಗಿಸಿಕೊಳ್ತಾ ಇದ್ದಾರೆ. ರಾಮ ಮಂದಿರವನ್ನು ನಾವು ನೋಡಿ, ರಾಮ ಮಂದಿರದ ಇಶ್ಯೂ ಜನರೇ ಎಬ್ಸಿದ್ದದು. ಒಂದ್ಸಲ ಎಬ್ಬಿಸಿ ಆಗಿದೆ, ಅದು ಅಲ್ಲಿಗೆ ಮುಗ್ದಿದೆ. ಅಡ್ವಾಣಿ ಅವ್ರು ಕರೆದಲ್ಲ ಆಗಿದ್ರೆ ಜನರ ಎಬ್ಸಿದ್ದು ನೋಡಿ. ಅಡ್ವಾಣಿ ಅವರ ಒಂದು ಕರೆಗೆ ಎಲ್ಲರೂ ಅಷ್ಟು ದೊಡ್ಡ ಇದು ಚೇಂಜಸ್ ಆಗ್ತಿದ್ರೆ ಏನೋ ಇವತ್ತಿಗೂ ಆಮೇಲೆ ಬೇರೆ ಪಾರ್ಟಿ ಪಕ್ಷ ಏನೋ ಬೆಳೆದು ಹೋಗ್ತಿತ್ತು. ನಾನು ಹೇಳ್ತೇನೆ, ಒಂದು ಕರೆಗೆ ಅಷ್ಟು ಸುಲಭದಲ್ಲಿ ಜನರಿಗೊಂದು ಭಾವನೆ ಇತ್ತು. ರಾಮ ಮಂದಿರ ರಾಮ ಹುಟ್ಟಿದ ಜಾಗದಲ್ಲಿ ಅಲ್ಲಿ ಒಂದು ಮಸೀದಿ ಆಗಿದೆ. ಆ ಮಸೀದಿ ನಮ್ಮ ಮಂದಿರವನ್ನು ಕೆಡವಿ ಅಲ್ಲಿ ಒಂದು ಮಸೀದಿ ಮಾಡಿದ್ದಾರೆ. ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕೆಂಬುದು ಎಲ್ಲರ ಜನರ ಮನಸ್ಸಲ್ಲಿತ್ತು. ಹೆಚ್ಚಿನ ಚರ್ಚೆ ಮಾಡ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಕಡಿತಗೊಳ್ತು ಅಂತ ಕಾಣಿಸ್ತದೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಎಲ್ಲೋ ಒಂದು ಕಡೆ ಅವರು ಹೇಳಿದ ಹಾಗೆ ಗಾಂಧಿ ಅನ್ನುವಂಥ ಸೆಂಟಿಮೆಂಟ್ ಅನ್ನ ಇವರು ಉಪಯೋಗಿಸ್ಕೊಳ್ತಾ ಇದ್ದಾರಾ ಕಾಂಗ್ರೆಸ್ನ ನೆಹರು ಅವರ ಕುಟುಂಬ ಅಂತ ಹೇಳಿ? ಏಕೆ ಉಪಯೋಗಿಸ್ಕೊಳ್ಬಾರ್ದು? ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ 11 ವರ್ಷ ಪ್ರಧಾನಿಯಾಗಿದ್ದುಕೊಂಡು ಎಷ್ಟು ಕಾರ್ಯಕ್ರಮಗಳನ್ನು ಬಡವರಿಗೆ ಕೊಟ್ಟು, 20 ಅಂಶ ಕಾರ್ಯಕ್ರಮ ಇರ್ಬೋದು, ಉಳುವನೆ ಹೊಲದೊಡೆ ಇರ್ಬೋದು, ಜನರ ವಸತಿ ಇಲ್ಲದವರಿಗೆ ವಸತಿ 5 ಸೆಂಟ್ಸ್ 3 ಸೆಂಟ್ಸ್ ಜಾಗ ಇರ್ಬೋದು, ಎಷ್ಟು ಕೆಲಸಗಳನ್ನು ಮಾಡಿದ್ರು. ನಾನು ನನ್ನದೇ ಹೇಳ್ತೇನೆ, ನನ್ನ ತಾಯಿ ಭಾರತ್ ಬಿಡಿಯಲ್ಲಿ ಕೆಲಸ ಮಾಡ್ತಿತ್ತು. ನಾವು ಬಹಳ ಕಷ್ಟ ಅಲ್ಲಿ ಲೇಬಲನ್ನು ಹಾಕ್ತಿತ್ತು. ನಾನು 2ನೇ ಕ್ಲಾಸ್ನಲ್ಲಿ ಲೇಬಲ್ ಹೊಡಲಿಕ್ಕೆ ಕರ್ತಿದ್ದೇನೆ. ಅದಕ್ಕೆ ನಮಗೆ ಬೋನಸ್ ಕೊಡ್ತಿರ್ಲಿಲ್ಲ. ನಮ್ಮ ಕೆಲಸವನ್ನ ಫ್ಯಾಕ್ಟ್ರಿಯಲ್ಲಿ ಮಾಡಬೇಕು, ಹೆಂಗಸರು ಮಾಡೋದ್ರಿಂದ ಹೆಂಗಸರು ಗೃಹಿಣಿಯರು ಮನೆಯಲ್ಲಿ ಫ್ರೀ ಇರುವಾಗ ಈ ಕೆಲಸವನ್ನು ಮಾಡ್ತಿದ್ರು. ಕಾರ್ಖಾನೆಯಲ್ಲಿ ಮಾಡಬೇಕಂತ ಆಯ್ತು. ಆಗ ನಂಗೆ ನೆನಪುಂಟು, ನಾನು 8ನೇ 9ನೇ ಕ್ಲಾಸಲ್ಲಿದ್ದೆ. ಯಾರು 30-40 ಜನ ಏನು ಕಾರ್ಮಿಕರಿದ್ರು, ಎಲ್ಲ ಮಹಿಳೆಯರು ಮನೆಗೆ ತೆಗೆದುಕೊಂಡು ಹೋಗಿ ಬೀಡಿಯನ್ನು ಲೇಬಲ್ ಹಾಕ್ತಿದ್ರು. ನಾನು ಭಾರತ್ ಬೀಡಿಯನ್ನು ಲೇಬಲ್ ಹೊಡಿತಿದ್ದೆ. ಆಗ ನಂಗೆ ನೆನಪಿದೆ, 30 ಮನೆಗೆ ಹೋಗಿ ಒಂದು ಮೆಮೊರಾಂಡಮ್ ಅನ್ನ ಮಾಡಿ ಸುಭಾಷ್ ಶೆಟ್ಟಿಯ ಮೂಲಕ TFI ಮೂಲಕ ಇಂದಿರಾ ಗಾಂಧಿಗೆ ಕಳಿಸಿದ್ದು. 2 ತಿಂಗಳಲ್ಲಿ ಮಹಿಳೆಯರಿಗೂ ಇದು ಮನೆಯಲ್ಲಿ ಮಾಡಿದ್ದಾರೆ. ಇಂದಿರಾ ಗಾಂಧಿ ಕೆಲಸದಿಂದ ನನ್ನ ಕುಟುಂಬ ಉಳಿದಿದೆ. ಜನರ ಎದುರು ಹೇಳ್ತಾ ಇದ್ದೇನೆ. ಆ ಪ್ರಶ್ನೆ ಇಂದಿರಾ ಗಾಂಧಿ ಯಾರು? ಗಾಂಧಿ ಯಾಕೆ ಬಂತು, ಗಾಂಧಿ ಅಂತ ಯಾಕೆ ಬಂತು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ವಿರಾಮಕ್ಕೂ ಮೊದಲಿಗೆ ಒಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಮಂಗಳೂರಿಂದ ಪ್ರದೀಪ್ ಅಂತ ಹೇಳಿ. ಮಂಗಳೂರಿಂದ ಪ್ರದೀಪ್ ಅಂತ ಹೇಳಿ ಪ್ರದೀಪ್ ಅವರೇ.
ಮೊದಲನೇದಾಗಿ ಅದು ರಾಹುಲ್ ಪಟ್ಟಾಭಿಷೇಕ ಅಂತ ಇದೆ. ಅಷ್ಟಕ್ಕೆ ನಂಗೆ ನಗು ಬರ್ತಾ ಇದೆ ಸರ್. ಏನಂದ್ರೆ ಅಜ್ಜ ಅಜ್ಜಿ ತಾತ ಮುತ್ತಾತನಿಂದ ಇದು ನಡೀಲಿಕ್ಕೆ ಏನ್ಸರು ರಾಜ್ಯ ಅಲ್ಲ, ಇದು ಡೆಮೋಕ್ರಸಿ, ಪ್ರಜಾಪ್ರಭುತ್ವ. ಒಂದು ಆ ವ್ಯಕ್ತಿಗೆ ಮೊದಲನೇದಾಗಿ ರಾಜಕೀಯ ಪ್ರಬದ್ಧತೆ ಅನ್ನೋದೇ ಇಲ್ಲ. ವ್ಯಕ್ತಿಗೆ ಪಟ್ಟಾಭಿಷೇಕ ಮಾಡೋದ್ರಿಂದ ನಮ್ಗೆ ನಗು ಬರ್ತಾ ಇದೆ. ಸಾಮಾನ್ಯ ಮನುಷ್ಯ, ನಾನು ಯಾವುದೇ ಪಕ್ಷದಲ್ಲಿನ ಯಾವುದೇ ಪಕ್ಷನೂ ಬೇಕಾಗಿಲ್ಲ ಅಂತ ಒಂದು ಪ್ರಬುದ್ಧತೆ ಇಲ್ಲದ ವ್ಯಕ್ತಿ ಮುಂದೆ ಪ್ರಧಾನಿ ಆಗುವಂತ ವ್ಯಕ್ತಿ ಅಂತಿದ್ರೆ ನಮ್ಗೆ ನಗು ಬರ್ತಾ ಇದೆ. ಸೊ ನಗು ಬರ್ತಾ ಇದೆ ಅಂತ ತಾವ್ ಹೇಳ್ತಾ ಇದ್ದೀರಿ. ಯಾಕೆ ಹಾಗಾದ್ರೆ ಕೇಪೇಬಲ್ ಇಲ್ವಾ ರಾಹುಲ್ ಗಾಂಧಿ ಅವರು? ಖಂಡಿತವಾಗಿ ಇಲ್ಲ ಸರ್. ಯೂತ್ ಆಗಿ ನಾನು ಹೇಳ್ತಾ ಇದ್ದೀನಿ, ಅಂತಹ ವ್ಯಕ್ತಿ ಖಂಡಿತ ಕೇಪೇಬಲ್ ಅಲ್ಲ. ಹೋದ್ರೆ ಇನ್ನಷ್ಟು ಒಳ್ಳೆ ವ್ಯಕ್ತಿಗಳಿದ್ದಾರೆ, ಕಾಂಗ್ರೆಸ್ ನಲ್ಲೇ ಇನ್ನಷ್ಟು ಒಳ್ಳೆ ವ್ಯಕ್ತಿಗಳಿದ್ದಾರೆ ಅಂತ ತಾವ್ ಹೇಳ್ತಾ ಇದ್ದೀರಿ. ಅನುಭವಿಕೆ ಮಾಡಬಹುದಿತ್ತು. ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮೊಟ್ಟಿಗೆ ಈ ಚರ್ಚೆಯನ್ನು ಕೂಡ ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಮುಂದುವರಿತದೆ. ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನಮ್ಮೊಟ್ಟಿಗೆ ಶ್ರೀಶ ನಾಯಕರವರು ಮತ್ತು ಜನಾರ್ದನ್ ಭಂಡಾರ್ಕರ್ ಅವರು, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಶ ನಾಯಕರವರಲ್ಲಿ ನಿಜಾಂಶ ಇದಾವುದೂ ಅಲ್ಲ. ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಆದದ್ದು ಬಿಜೆಪಿ ಅವರಿಗೆ ಚೂರು ಬಿಸಿ ಮುಟ್ಟಿದೆ. ಮುಂದಿನ ಎಲೆಕ್ಷನ್ ಹತ್ರ ಬರ್ತಾ ಇರುವಾಗ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾಗಿಬಿಟ್ಟು ಯೂತ್ ಐಕಾನ್ ಅಂತ ಹೇಳಿ ಅವರನ್ನ ಬಿಂಬಿಸಿ ಎಲ್ಲಾದ್ರೂ ತಪ್ಪಿಸಿ ಹೋಗ್ಬಹುದೇನೋ ನಮ್ಮ ಅಧಿಕಾರ ಅನ್ನುವಂತ ಭಯ ಉಂಟಾಗಿದೆ. ಹಾಗಾಗಿ ಇಷ್ಟೆಲ್ಲ ವ್ಯಂಗ್ಯಗಳನ್ನು ಆಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಹೇಳಿ. ರಾಹುಲ್ ಗಾಂಧಿ ಅಧ್ಯಕ್ಷ ಇದಕ್ಕಿಂತ ಮೊದಲು ಅಲ್ಲದಿದ್ರು ಹೋಲ್ ಅಂಡ್ ಸೋಲ್ ರಾಹುಲ್ ಗಾಂಧಿ ಆಗಿದ್ರು. ಎಲ್ಲ ಕಡೆ ಓಡಾಟ, ಪಕ್ಷ ಸಂಘಟನೆ, ಎಲ್ಲ ಕಂಟ್ರೋಲ್ ರಾಹುಲ್ ಗಾಂಧಿ ಅವರೇ ಮಾಡ್ತಾ ಇದ್ರು. ಅವರ ಇದರಲ್ಲಿ ನಡೆದ ಗುಜರಾತ್ ಚುನಾವಣೆ ಮತ್ತು ಇನ್ನೊಂದು 2 ಚುನಾವಣೆಯಲ್ಲಿ ನಾಡ್ದು ರಿಸಲ್ಟ್ ಈಗಾಗಲೇ CO ಟಚ್ ಅವರು ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ಚಾನೆಲ್ಗಳಲ್ಲಿ ಬರ್ತಾ ಉಂಟು. ನಾವು ಒಳ್ಳೆ ಸಾಧಾರಣ ಒಂದು 130 ಸೀಟನ್ನು ಗೆಲ್ತೇವೆ ಎಂಬ ಖಂಡಿತವಾಗಿಯೂ ಸಮೀಕ್ಷೆಗಳನ್ನ ಮೇಲೆ ಆಧಾರಿತ ಆಗಿಬಿಟ್ಟಿದ್ದೀರಿ ನೀವು. ಇನ್ನು ನಾಳೆ ಅಲ್ಲ ನಾಡ್ದು 1 ದಿನ ಉಳಿದಿದೆ. ನಮ್ಮ ಜನರಿಗೆ ರಿಸಲ್ಟ್ ಎದುರು ಸಿಗ್ತಾ ಉಂಟು. ಜನರು ಡಿಸೈಡ್ ಮಾಡ್ತಾರೆ ಯಾರು ಏನ್ ಮಾಡಿದ್ದಾರೆ, ಯಾರ ಹೋರಾಟ ಅದ್ರ ಜೊತೆಲೆ ನನಗೆ ಜನಾರ್ದನ್ ಭಂಡಾರ್ಕರ್ ಅವರೊಟ್ಟಿಗೆ ಕೂಡ ಅನೇಕ ಪ್ರಶ್ನೆಗಳಿವೆ. ಇದಕ್ಕಿಂತ ಮೊದಲಿಗೆ ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ನಾನು ವಸಂತಿ ಅಂತ. ವಸಂತಿ ಅವರು ಹೇಳಿ. ವಸಂತಿ ಅವರೇ, ರಾಮನ್ಕಟ್ಟೆಯಿಂದ ಹೇಳಿ. ಇಲ್ಲ, ಇಲ್ಲಿ ಬರ್ತಾ ಉಂಟಲ್ಲ ರಾಹುಲ್ ಪಟ್ಟಾಭಿಷೇಕ ಅಂತ, ಅದ್ರ ಬಗ್ಗೆ ಹೇಳ್ಬೇಕಿತ್ತು, ಮಾತಾಡ್ಬೇಕು. ಎಸ್, ಖಂಡಿತ ಮಾತಾಡಿ, ಹೇಳಿ. ಹೇಳುದಂದ್ರೆ ರಾಹುಲ್ ಪಟ್ಟಾಭಿಷೇಕ ಇರ್ಲಿ, ಅವ್ರಾದ್ಮೇಲೆ ಇನ್ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಮದ್ವೆ ಆಗಿಲ್ಲ, ಮಕ್ಕಳಿಲ್ಲ. ಅವ್ರಾದ್ಮೇಲೆ ಪ್ರಿಯಾಂಕಾ ಗಾಂಧಿಯ ಮಗಳನ್ನ ದತ್ತಕ್ಕೆ ತಕೊಂಡು ಪಟ್ಟಾಭಿಷೇಕ ಮಾಡ್ಬೋದು. ನೀವು ಹೇಗೆ ಹೇಳ್ತೀರಿ ಅದನ್ನ? ಇವತ್ತು ಕಾಂಗ್ರೆಸ್ ನಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ರು, ಹಾಗಾಗಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗ್ತಾ ಇದೆ ಅಂತ. ಒಂದ್ ನಿಮಿಷ, ಒಪ್ಪಿಕೊಂಡಿದ್ರು ಅಂತ ಅವರು ಎಲ್ಲರ ಮನಸ್ಸಲ್ಲಿ ಹಾಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ? ಎಲ್ಲರಿಗೂ ಇಷ್ಟ ಇತ್ತು ಅಂತ ಹೇಗೆ ಹೇಳ್ತೀರಿ ನೀವು? ನಾವು ಅದೆಲ್ಲ ಹೇಳುದು. ಒಂದು ವಿಷಯವನ್ನು ನಾವು ಮಾತಾಡುವಾಗ ಈ ಕಾಂಗ್ರೆಸ್ ನಲ್ಲಿ ನೆಹರು ಕುಟುಂಬ ಬಿಟ್ರೆ ಬೇರೆ ಯಾರು ಏನೂ ಮಾಡ್ಲೇ ಇಲ್ವಾ ದೇಶಕ್ಕಾಗಿ? ಅಲ್ಲ, ಬೇರೆಯವರು ಸ್ಪರ್ಧಿಸಿದ್ರೆ ಅವರಿಗೆ ಅವಕಾಶ ಸಿಕ್ತಿತ್ತೇನೋ. ಏನು ಸ್ಪರ್ಧಿಸುವುದು? ಎಲ್ಲಿ ಬಿಟ್ಟಿದ್ದಾರೆ ಸ್ಪರ್ಧಿಸ್ಲಿಕ್ಕೆ? ಯಾರನ್ನು ಸ್ಪರ್ಧೆಗೆ ಕಳಿಸಿದ್ದಾರೆ ಇವರು? ಎಷ್ಟು ಜನ ಅವರ ಪಾರ್ಟಿಯಲ್ಲಿ ಎಷ್ಟು ಒಳ್ಳೆ ಜನಗಳಿದ್ದಾರೆ. ಅವರನ್ನೆಲ್ಲ ಬಿಟ್ಟು ರಾಹುಲ್ ಗಾಂಧಿ ನಮ್ಮ ದೇಶದ ಬಗ್ಗೆ ಎಷ್ಟು ಮಾತ್ರ ಗೊತ್ತುಂಟು ಅವರಿಗೆ ಹೇಳಿ? ನನ್ಗೆ ಈಗ 67 ವಯಸ್ಸು. ನನಗೆ ಇದುವರೆಗೆ ನಮ್ಗೆ ಗೊತ್ತಿದೆ ಏನೆಲ್ಲ ಈ ದೇಶದಲ್ಲಿ ಆಗ್ತಾ ಬಂದಿದೆ ಅಂತ. ಹೇಳೋದಕ್ಕೆ ತುಂಬಾ ಇದೆ. ಯಾವ ಪಾರ್ಟಿ ಬಂದ್ರು ನಮ್ಮ ವ್ಯವಸ್ಥೆ ಹೀಗೆ. ಬಡವರು ಗರೀಬೋಂಕೋ ಅಂತ ಹೇಳ್ತಾ ಇದ್ದಾರಲ್ಲ, ನಾವ್ ಯಾಕೆ ಗರೀಬಾಗಿದ್ದೇವೆ ಇನ್ನು ಇಷ್ಟು ವರ್ಷದಲ್ಲಿ? ನಮ್ಮಕ್ಕಿಂತ ಚಿಕ್ಕ ದೇಶಗಳು, ಎಲ್ಲೆಲ್ಲೋ ಉರಿದು ಸುಟ್ಟು ಹೋದ ದೇಶಗಳು ಎಷ್ಟು ಮುಂದುವರಿದಿರುವಾಗ ನಮ್ಮ ದೇಶದಲ್ಲಿ ಇನ್ನೂ ಯಾಕೆ ಬಡವರಿದ್ದಾರೆ?
ಬರೀ ಕೆಲವು ಇದನ್ನ ತಕೊಂಡು ಅವರನ್ನು ಮಾತ್ರ ಉದ್ಧಾರ ಮಾಡಿದ್ರೆ ಸಾಕ? ಅಲ್ಲ, ದೇಶದ ಎಲ್ಲರೂ ಒಂದೇ ತಾನೆ, ನಾವೆಲ್ಲ ಈ ದೇಶದ ಪ್ರಜೆ ಅಲ್ವಾ? ವಸಂತಿ ಅವರೇ ತಮ್ಮ ಮಾತುಗಳಿಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಸೊ ಇವರ ಮಾತಿನಲ್ಲಿ ಜನಾರ್ದನ್ ಬಂಡಾರ್ಕರ್ ಅವರೇ ಅಡಕವಾಗಿದ್ದಂತಹ ಎರಡು ಭಾವನಾತ್ಮಕ ವಿಚಾರಗಳು. ಒಂದು ಅವರ ಮಾತಿನಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬಹುದು, ಅವ್ರು ಬೇಸತ್ತು ಹೋಗಿದ್ದಾರೆ ಈ ರಾಜಕಾರಣಗಳಿಂದ, ಈ ರಾಜಕೀಯದಿಂದ. ಎಲ್ಲೋ ನಮಗಿಂತ ಸಣ್ಣ ಪುಟ್ಟ ಕಂಟ್ರಿಗಳು ಕೂಡ ಇವತ್ತು GDP ಹೆಚ್ಚು ಮಾಡ್ಕೊಂಡು ಬಿಟ್ಟಿವೆ, ಆದ್ರೆ ನಮ್ಮ ಇದು ಕೇವಲ ಈ ರಾಜಕೀಯ ಕಿತ್ತಾಟಗಳಿಂದವೇ ಹೋಗಿಬಿಟ್ಟಿದೆ ಅಂತ ಹೇಳಿ. ಅದ್ರ ಜೊತೆಲಿ ಅವ್ರು ಕೇಳಿದಂತ ಇನ್ನೊಂದು ಪ್ರಶ್ನೆ, ಹಾಗಾದ್ರೆ ಇನ್ನು ಮುಂದೆ ಯಾರನ್ನ ಪ್ರಿಯಾಂಕಾ ಗಾಂಧಿ ಅವರನ್ನು ದತ್ತು ತಗೊಂಡು ಅವ್ರ ಮಗನನ್ನು ದತ್ತು ತಗೊಂಡು ಏನಾದ್ರು ಇದು ಮಾಡ್ತಾರಾ ಹೇಗೆ ಅಂತ ಅವ್ರು ಕೇಳಿದ್ರು. ಅದು ಆಗ ಅದು ಯಾವ ರೀತಿ ಆಗ್ಬೋದು ಅದನ್ನ ಈಗ ಊಹಿಸ್ಲಿಕ್ಕೆ ಮತ್ತೆ ಹೇಳಿಕ್ಕೆ ಆಗುದಿಲ್ಲ. ಮತ್ತೆ GDP ಹೇಳಿದ್ರು, GDP ಡೌನ್ ಆಗ್ಲಿಕ್ಕೆ ಕಾರಣ ನೋಟ್ ಬ್ಯಾನ್ ಮತ್ತೆ GST. ಓಕೆ, ಮುಗೀತದು, ಅದು ಮುಗಿತು. ಅಲ್ಲ ಅದೇ ಮುಗೀತು ಅದಕ್ಕೆ ಕ್ವಶನಿಗೆ. ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆದ್ರೆ ವಿದೇಶಿ ಮಹಿಳೆ ಆಗ್ಬಾರ್ದು, ತಾನು ತಲೆ ಬೋಳಿಸ್ತೇನೆ ಅಂತ ಇದೇ ಸುಷ್ಮಾ ಸ್ವರಾಜ್ ಹೇಳಿದ್ರು. ಉಡುಪಿಯ ಒಂದು ಮಠದ ಸ್ವಾಮೀಜಿ ಒಬ್ರು ನಾನು ದೇಶ ಬಿಡ್ತೇನೆ ಅಂತ ಹೇಳಿದ್ರು. ಆದ್ರೂ ಕೂಡ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿ, ಸೋನಿಯಾ ಗಾಂಧಿ ತ್ಯಾಗ ಮಾಡಿ ಇವತ್ತು UPA ಅಧ್ಯಕ್ಷೆಯಾಗಿದ್ದುಕೊಂಡು ಪ್ರಧಾನಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಉತ್ತಮ ರೀತಿಯಲ್ಲಿ 10 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಮಾಹಿತಿ ಹಕ್ಕು ಅಧಿನಿಯಮ ಇರ್ಬೋದು, ಇವತ್ತು ಫುಡ್ ಇದು ಕಂಟ್ರೋಲ್ ಆಕ್ಟ್ ಇರ್ಬೋದು, ಆಹಾರ ಭದ್ರತೆ ಬಗ್ಗೆ ಇರ್ಬೋದು, ಎಷ್ಟು ಯೋಜನೆಗಳನ್ನು ತಂದು ಜನರಿಗೆ ಇವತ್ತು ಅತ್ಯುತ್ತಮವಾದ ಯೋಜನೆಗಳನ್ನ, ಆ ಒಂದು ತಾವು ಹೇಳುವಾಗೆ ಸ್ವಾಸ್ಥ್ಯವಾದ ಒಂದು ರೀತಿಯಲ್ಲಿ 10 ವರ್ಷಗಳನ್ನು ನಡೆಸಿಕೊಂಡು ಹೋದದ್ದನ್ನ ಜನಗಳು ನೋಡಿದ ಮೇಲೆಯೂ ಕೂಡ ನರೇಂದ್ರ ಮೋದಿ ಅವರನ್ನ ಯಾಕೆ ಆ ಪ್ಲೇಸಿಗೆ ತಂದು ಕುಳಿಸಿದ್ರು? ಅಲ್ಲ, ಆಯಾ ಸಮಯದಲ್ಲಿ ಆಯಾ ರೀತಿ ಆಗ್ತದೆ, ಅದಕ್ಕೆ ಹೇಳಿದಲ್ಲ. ನಾಳೆ ಯಾರು ಕೂತ್ಕೊಳ್ಬಹುದು ಪ್ರಧಾನಮಂತ್ರಿ, ಇದರಲ್ಲಿ ಯಾರು ಅಧ್ಯಕ್ಷರಾಗಬಹುದು ಯೋಗ್ಯತೆಯ ಮೇಲೆ. ನಾನು ಹೇಳಿದಲ್ಲ, 30 ವರ್ಷಗಳ ಹಿಂದೆ ಮೋದಿ ಪ್ರಧಾನಿ ಆಗ್ತದೆ ಯಾರು ಎಣಿಸಿದ್ರ? ಅಷ್ಟೇ, ಅದೇ ಯೋಗ್ಯತೆ ಅಂತ ಹೇಳ್ತಾ ಇದ್ದೀರಿ. ಕಾಂಗ್ರೆಸ್ ಯೋಗ್ಯತೆ ಇರ್ಲಿಲ್ವಾ ಹಾಗಾದ್ರೆ ಪ್ರಧಾನಿ ಆಗ್ಲಿಕ್ಕೆ? ನರೇಂದ್ರ ಮೋದಿ ಅವರು ಅಲ್ಲ ಯೋಗ್ಯತೆ ಅಂತ ಹೇಳ್ತಾ ಇದ್ದಾರೆ. ಆಗಲ್ಲ, ಯಾರ್ದು ಯೋಗ್ಯತೆ ಅಳಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದು ನಾನು. ಯಾರ್ದು ಯೋಗ್ಯತೆ ಅಳಿಲಿಕ್ಕೆ ಆಗುದಿಲ್ಲ, ಯಾವಾಗ ಅವ ಅರಸನಾಗ್ತಾನೆ ಗೊತ್ತಾಗುದಿಲ್ಲ. ಇವತ್ತು ಕೆಲಸ ಮಾಡೋ ನೌಕರ ಇವತ್ತು ನಾನು ತಮ್ಮಲ್ಲಿ ಎಲ್ಲೋ ಒಂದು ಕಡೆ ಸುಮಾರು ಒಂದು 60 ವರ್ಷದಿಂದ ಮತವನ್ನೇ ಇದು ಖಾತೆಯನ್ನ ತೆಗೆಯದೆ ಎಲ್ಲೋ ಒಂದು ಟರ್ಮಿಗೆ ಬಿಜೆಪಿ ಬಂತು ಅನ್ನೋ ಮಾತ್ರಕ್ಕೆ ಕಾಂಗ್ರೆಸ್ಸಿನ ಮೇಲೆ ಅಷ್ಟು ವ್ಯಂಗ್ಯವನ್ನ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಹಾಗಾದ್ರೆ ಬಿಜೆಪಿ ಅವರು ನೋಡಿ, ಒಂದು ಟರ್ಮ್ ಯಾವ ರೀತಿಯಲ್ಲಿ ಬಂದಿದೆ ಎಂಬುದು ಮೊದಲು. ಈ ಸರಿ ಬಿಜೆಪಿ ಬಂದಿದೆ, ಯಾವ ಹಂತದಲ್ಲಿ ಬಂದಿದೆ, ಜನರು ಯಾವ ಹಂತದಲ್ಲಿ ಯಾವ ಮಟ್ಟಿಗೆ ಚೇಂಜಸ್ ಬೇಕಂತ ಬಯಸಿದ್ರು. 200 ಚಿಲ್ಲರೆ ಬರೀ ಬಿಜೆಪಿ, 280 ಚಿಲ್ಲರೆ ಬರೀ ಬಿಜೆಪಿ ಎಂಪಿಗಳೇ ವಿನ್ನ ಮಾಡಿಸುವ ಮುಖಾಂತರ ಜನರು ಉತ್ತರ ಇದಕ್ಕೆ ಕೊಟ್ಟಿದ್ದಾರೆ. ಬಿಜೆಪಿ 4.5 ವರ್ಷ ಆಯ್ತು, ಸಾರಿ 3 ವರ್ಷ ಚಿಲ್ಲರೆ ಇದಾಯ್ತು. 3 ವರ್ಷದಲ್ಲಿ ಒಂದಾದ್ರೂ ಭ್ರಷ್ಟತೆ ಏನಾದ್ರೂ ಕಾಣ್ತಾ ಉಂಟಾ? ಇವರು 10 ವರ್ಷದಲ್ಲಿ ಭ್ರಷ್ಟಾಚಾರದ ಪಟ್ಟಿ ಇಡೀ ಜನರು ಈಗ ಹೇಳಲಿಕ್ಕೆ ಶುರು. ನಾನು ಆ ಭ್ರಷ್ಟಾಚಾರ ಕುರಿತಾಗಿ ಕೂಡ ಮಾತಾಡ್ತೇನೆ. ಇನ್ನೊಂದು ಕರೆ ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶಶಿಕುಮಾರ್ ಅಂತ ಹೇಳಿ. ಶಶಿಕುಮಾರ್ ಅವರೇ, ಹೇಳಿ ಶಶಿಕುಮಾರ್ ಅವರೇ. ಉಡುಪಿಯಿಂದ ಹೇಳಿ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದು ಅಧ್ಯಕ್ಷರಾದ್ರೆ, ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ಹಲೋ, ಅವರಿಗೆ ಶುಭಾಶಯಗಳು. ಶುಭಾಶಯಗಳು, ಹೇಳಿ. ಮತ್ತೆ ಅವರ ನೇತೃತ್ವದಲ್ಲಿ, ಯುವ ನೇತೃತ್ವದಲ್ಲಿ ಇನ್ನು ದೇಶದಲ್ಲಿ ಒಳ್ಳೆಯದು ಆಗ್ಬೋದು. ಬಿಜೆಪಿ ಅವರದ್ದು ನೆಗೆಟಿವ್ ಮಾತು ಎಲ್ಲ ಯಾವುದಕ್ಕೂ ಸರಿಯಲ್ಲ ಅದು. ಸೊ ಬಿಜೆಪಿ ಅವರು ಖಾಲಿ ನೆಗೆಟಿವ್ ಗಳನ್ನ ಹುಡುಕ್ತಾ ಇದ್ದಾರೆ, ಆ ಮಾತುಗಳು ಸರಿಯಲ್ಲ. ಅವರ ಯುವ ನಾಯಕತ್ವದಲ್ಲಿ ದೇಶ ಮುನ್ನಡೆಯುತ್ತದೆ ಅಂತ ತಾವು ಹೇಳ್ತಾ ಇದ್ದೀರಿ. ಅವರು ಒಳ್ಳೆದನ್ನು ಮಾಡುದಿಲ್ಲ ಜನರಿಗೆ, ನೆಗೆಟಿವ್ ಮಾತಾಡ್ತಾರೆ. ಈಗ ಎಲ್ಲರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಹೇಳ್ತಾರೆ, ಆದ್ರೆ ಯಾರು ವಿಕಾಸ ಆಗ್ಲಿಲ್ಲ. ಜನರು, ಸಾಮಾನ್ಯ ಜನರು, ಬಡವರು ಹಾಗೆ ಇದ್ದಾರೆ. ಸಾಮಾನ್ಯ ಜನರು ಬಡವರು ಹಾಗೆ ಇದ್ದಾರೆ ಅಂತ ಹೇಳಿ ಉದ್ಧಾರ ಆಗುದಿಲ್ಲ. ಈಗ ಇವರ ಭಾಷಣದಲ್ಲಿ ಯಾರಿಗೂ ಹೊಟ್ಟೆ ತುಂಬುದಿಲ್ಲ. ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಅವರು ಆಡಿದಂತ ಮಾತುಗಳನ್ನ ಬಹುಶಃ ತಾವು ಶೇಷರ್ ಅವರೇ ತಾವು ಕೇಳಿಸ್ಕೊಂಡಿದ್ದೀರಿ. ಕೇವಲ ದೂಷಣೆಗಳನ್ನ ಮಾಡುವಂತದ್ದು, ನೆಗೆಟಿವ್ ಗಳನ್ನ ಹೇಳುವಂತದ್ದೇ ಬಿಜೆಪಿ ಅವರ ಕೆಲಸ. ಮಾತು ಹೇಳಿದ್ರು, ಸಾಮಾನ್ಯ ಜನರು ಬಡವರಾಗೇ ಇದ್ದಾರೆ,
ಹಾಗಾದ್ರೆ ಕಾಂಗ್ರೆಸ್ ಇಷ್ಟು ವರ್ಷ ಏನ್ ಮಾಡಿತ್ತು? ಇಷ್ಟು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ. ಅಲ್ಲ, ಪರಿವರ್ತನೆ ತರ್ತೇವೆ ಅಂತ ಬಿಜೆಪಿ ಬಿಜೆಪಿ ಏನ್ ಮಾಡಿ ಇಷ್ಟು ವರ್ಷದಲ್ಲಿ ಆಗದ ಪರಿವರ್ತನೆ 3 ವರ್ಷದಲ್ಲಿ ಬಯಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ದೇಶದಲ್ಲಿ ಪರಿವರ್ತನೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಹೇಳಿಕೆಗಳು ನನಗೆ 5 ವರ್ಷ ಕೊಡಿ, ನಾನು ಬದಲಾವಣೆ ಆಗ್ತದೆ. 3 ವರ್ಷ ಆಗಿದೆ. ಆಗ್ತಾ ಉಂಟು. ಗ್ಯಾಸಿಗೆ 400 ರೂಪಾಯಿ ಜಾಸ್ತಿ ಪರಿವರ್ತನೆ. ಇವತ್ತು ರೈಲ್ವೆ ಪರಿವರ್ತನೆಗಳು ಕೊಡ್ತಾ ಇದ್ದಾರೆ. 18ರಿಂದ 28% ತನಕ ಜಿಎಸ್ಟಿ ಪರಿವರ್ತನೆ. ನೋಡಿ, ಪರಿವರ್ತನೆ ಅಲ್ವಾ? ಸಬ್ಸಿಡಿಯನ್ನು ಬಿಡ್ಲಿಕ್ಕೆ ಹೇಳಿತು. ಆ ಸಬ್ಸಿಡಿ ಬಿಟ್ಟ ಸಬ್ಸಿಡಿಯಲ್ಲಿ ಉಜ್ವಲ ಯೋಜನೆ ಅಂತ ಮಾಡಿತ್ತು. ಎಷ್ಟೋ ಬಡವರಿಗೆ ಫ್ರೀ ಒಂದು ಗ್ಯಾಸ್ ಅಂಡೆ ಫ್ರೀ ಸ್ಟವ್ ಅನ್ನು ಒದಗಿಸಿತು. ರಾಜ್ಯ ಸರ್ಕಾರದ ಉಂಟು, ಅನಿಲ ಯೋಜನೆ ಉಂಟು. ನಾನು ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪೀರ್ ಮೊಹಮ್ಮದ್ ರವ್ರೆ, ಹೇಳಿ ಪೀರ್ ಮೊಹಮ್ಮದ್ ರವ್ರೆ, ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ನಾನು ರಾಜಕೀಯದಲ್ಲಿ ಜಾಸ್ತಿ ಹೋಗುದಿಲ್ಲ. ಇನ್ನು ಮನೆಯ ಯಜಮಾನ ಅವನು ಒಬ್ಬ ಡೇರಿಂಗ್ ಇಲ್ಲದವ, ಏನು ಗೊತ್ತಿಲ್ಲದವ ಇದ್ರೆ ಎದುರಿನ ಮನೆಯವನಿಗೆ ಸಂತೋಷ ಆಗ್ಬೇಕು. ಯಾಕಂದ್ರೆ ಇಲ್ಲಿ ನಾನೇ ಮೆರೀಬಹುದು, ಅವರಿಗೆ ಏನು ಗೊತ್ತಿಲ್ಲ ಎಂಬ ಭಾವನೆಯಿಂದ. ಈಗ ಬಿಜೆಪಿಯವರು ಇಷ್ಟೆಲ್ಲ ಹೇಳ್ತಾರೆ, ಒಬ್ಬನನ್ನು ಹೆದರಿ ಏನಾದ್ರೂ ಹೇಳುದು ವಿನ ಒಬ್ಬ ಪಾಪದವ ವೀಕಿದ್ರೆ ಅವನಿಗೆ ಅವ ಮಾಡ್ಲಿ ಮಾರ್ರೆ ನಮ್ಗೇನು ಅಂತ ಧೈರ್ಯದಲ್ಲಿ ಹೇಳಿ ಹೋಗ್ತಾರೆ. ಹೆದರಿಕೆ ಹೊಸ ರೀತಿಯ ಬದಲಾವಣೆಯನ್ನು ತರದಲ್ಲಿ ಶಕ್ತ ಆಗಿರುವಾಗ ಕಾಂಗ್ರೆಸ್ ಪಾರ್ಟಿಯ ಜನರಿಗೆ ಇರಬಹುದು. ಆದ್ರೆ ಬದಲಾವಣೆ ಇತ್ತು, ನಿಜವಾಗಿಯೂ ಅಗತ್ಯ ಉಂಟು. ಇದರಲ್ಲಿ ಅದೊಂದು ಹೇಳಲಿಕ್ಕಿಲ್ಲ. ಸತ್ಯ, अमित शाह का इलेक्शन हुआ था क्या? मोदी का प्राइम मिनिस्टर होने के टाइम में पार्लियामेंटरी इलेक्शन हुआ था क्या? ಅದು ಹಲವಾರು ಕ್ವಶನ್ಗಳನ್ನು ಹೇಳ್ಬೋದು. ಖಂಡಿತ ಪೀರ್ ಮೊಹಮ್ಮದ್ ರವರೇ ತಮ್ಮ ಸಮಯದ ಅಭಾವ ಇದೆ. ತಮ್ಮ ಮಾತುಗಳಿಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಕಡೆಯದಾಗಿ ನಾನು ಶೇಷ ಅವರಲ್ಲಿ ಕಡೆಯದಾಗಿ ಕಾರ್ಯಕ್ರಮದ ಕುರಿತಾಗಿ ತಾವೇನು ಹೇಳ್ತೀರಿ? ಅವರು ಕೇಳಿದಂತಹ ಪ್ರಶ್ನೆ, ಅವರು ಸ್ಪಷ್ಟವಾಗಿ ಕೇಳಿದ್ರು, ಪಕ್ಕದ ಮನೆಯಲ್ಲಿ ಯಾವ ಪಾಪವನ್ನು ಬಂದ್ರೆ ನಮ್ಗೆ ಭಯ ಹುಟ್ಟುಕೊಳ್ಳುವುದಿಲ್ಲ, ಆದ್ರೆ ನಮ್ಮನ್ನ ಸೋಲಿಸುವ ಬಂದ್ರೆ ಮಾತ್ರ ನಮ್ಗೆ ಭಯ ಆಗ್ತದೆ. ಅದೇ ರೀತಿಯಲ್ಲಿ ಬಿಜೆಪಿ ಅವರಿಗೆ ಇದೀಗ ನಡುಕ ಉಂಟಾಗಿದೆ ಅನ್ನುವಂಥ ಪೀರ್ ಮೊಹಮ್ಮದ್ ಅವರ ಮಾತು. ತಾವೇನು ಹೇಳ್ತೀರಿ ಕಡೆಯದಾಗಿ? ಇದಕ್ಕೆ ಉತ್ತರ ನಾಡ್ದು 3-4 ತಿಂಗಳಲ್ಲಿ ಬರುವ ಕರ್ನಾಟಕದ ಚುನಾವಣೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ನಾವು 150ಕ್ಕಿಂತ ಜಾಸ್ತಿ ನಾಡ್ದು MLA ಅನ್ನು ಆರಿಸಿ ಈ ಕರ್ನಾಟಕದಲ್ಲಿ ನಾವು ಕೊಡ್ತಾ ಇದ್ದಾರೆ. ಇವರು ರಾಷ್ಟ್ರೀಯ ಅಧ್ಯಕ್ಷರು, ಇವರು ರಾಹುಲ್ ಗಾಂಧಿ ಆಗಿದ್ದಾರಲ್ಲ, ನಾಡ್ದು ಬಂದು ನಮ್ಮ ಕರ್ನಾಟಕದಲ್ಲಿ ಅವರ ಪ್ರಭಾವವನ್ನು ತೋರಿಸಲಿ. ಸೊ ಕರ್ನಾಟಕದಲ್ಲಿ ಬಂದು ಅವರ ಪ್ರಭಾವವನ್ನು ತೋರಿಸಲಿ ಅಂತ ತಾವು ಹೇಳ್ತಾ ಇದ್ದೀರಿ. ಖಂಡಿತವಾಗಿ ನಾವು 150 ಸೀಟ್ಗಳನ್ನು ಗೆದ್ದು ನಾವು ಸರ್ಕಾರ ನಾಡ್ದು ರಚನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಉತ್ತರವೇ ಇದು ಆಗಿರ್ತದೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಯಾರು ಬೇಕಾದರೂ ಅಧ್ಯಕ್ಷರಾದ್ರೆ, ಆದರೆ ತಗದಿದ್ರೆ ಕರ್ನಾಟಕದಲ್ಲಿ ಇದು ಅಧಿಕಾರವನ್ನ ಮುಂದಿನ ಟರ್ಮಿಗೆ ತಂದು ತೋರಿಸಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಕಡೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪಕ್ಷ ಪುನಶ್ಚೇತನ ಪಡೆದುಕೊಂಡು ನಾವು ಭಾರತದಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸುವ ಮೂಲಕ, ಅದನ್ನು ಕಟ್ಟುವ ಮೂಲಕ ಜನರ ಸೇವಕರಾಗಿ, ಜನರ ಚಾಕ್ರಿಯವರಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರ ಕಾಂಗ್ರೆಸ್ ಸರ್ಕಾರ ಪುನರಪಿ ಸ್ಥಾಪಿಸಲಿಕ್ಕೆ ನಾವು ಪ್ರತಿಜ್ಞೆಯನ್ನು ಮಾಡ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಪ್ರತಿಜ್ಞೆಯನ್ನು ಮಾಡ್ತೇವೆ ಅಂತ ಹೇಳಿ, ಬಹುಶಃ ಒಂದು ಹೆಲ್ತಿ ಕಾಂಪಿಟೇಷನ್ ಇದ್ರೆ ನಿಜಕ್ಕೂ ಜನರಿಗೆ ಅದು ಕೂಡ ಒಳ್ಳೆಯದೇ. ಸೊ ಅವರು ಮಾಡ್ತಾರೆ ಅಥವಾ ಅವರು ಬೈತಾರೆ ಅನ್ನುವ ಭಯದಲ್ಲಾದ್ರೂ ಇವರು ಸರಿಯಾಗಿ ಇರ್ತಾರೆ, ಇವರು ಬೈತಾರೆ ಅನ್ನುವ ಭಯದಲ್ಲಾದ್ರೂ ಅವರು ಸರಿಯಾಗಿರ್ತಾರೆ. ಸೊ ಕಾಂಪಿಟೇಷನ್ ನಡೀಲಿ, ಆದ್ರೆ ಜನರ ಸ್ವಾಸ್ಥ್ಯವನ್ನು ಎರಡೂ ಪಕ್ಷಗಳು ಕಾಪಾಡ್ತವೆ ಅನ್ನೋ ಭರವಸೆ ಮೇಲೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜನಾರ್ದನ್ ಭಂಡಾರ್ಕರ್ ಅವರೇ, ಅದ್ರ ಜೊತೆ ಶೀಶಾ ನಾಯ್ಕರ್ ಅವರೇ, ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನೊಂದು ವಿಚಾರದಲ್ಲಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ.